सुमनसवन्दित सुन्दरि माधवि चन्द्र सहोदरि हेममयि मुनिगणवन्दित मोक्षप्रदायिनि मञ्जुळभाषिणि वेदनुते. ಅಸ್ತ್ರಾ ಗ್ರೂಪ್ ದಸರಾ ಸಂಭ್ರಮ ಪವರ್ಡ್ ಬೈ ಲ್ಯಾಂಡ್ ಟ್ರೇಡ್ಸ್ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್. ಇದು ದಿವ್ಯ ದೇಗುಲ ಕಾರ್ಯಕ್ರಮ. ಈ ದಿನ ಉಡುಪಿ ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ನವರಾತ್ರಿಯ ವೈಭವವನ್ನು ಸವಿಯೋಣ ವೀಕ್ಷಕರೇ. ಸುಮನಸವಂದಿತ ಸುಂದರಿ ಮಾಧವಿ ಚಂದ್ರ ಸಹೋದರಿ ಹೇಮಮಯಿ ಮುನಿಗಣವಂದಿತ ಮೋಕ್ಷ ಪ್ರದಾಯಿನಿ ಮಂಜುಳ ಭಾಷಿಣಿ ವೇದನುತೆ. ಯಾ ದೇವಿ ಸರ್ವಭೂತೇಷು ಲಕ್ಷ್ಮೀರೂಪೇಣ ಸಂಸ್ಥಿತಃ ನಮಸ್ತಸ್ಯೈ 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 ನಮೋ ನಮಃ. ಪ್ರಿಯ ವೀಕ್ಷಕರೇ, ದಸರಾ ಎನ್ನುವುದು ಎಲ್ಲ ಕಡೆ ಸಂಭ್ರಮದ ಒಂದು ವಾತಾವರಣ. ವಿಶ್ವವಿಖ್ಯಾತವಾದಂಥ ಮೈಸೂರು ದಸರಾವನ್ನು ಬಿಟ್ಟರೆ ಆಮೇಲೆ ಬೇರೆ ಬೇರೆ ಕಡೆ ಈ ದಸರಾ ಉತ್ಸವ, ಶರನ್ನವರಾತ್ರಿಯ ಬೇರೆ ಬೇರೆ ಪರ್ವದಿನಗಳಲ್ಲಿ ಮಾಡತಕ್ಕಂಥ ಕಾರ್ಯಕ್ರಮಗಳು ನಾಡಿನಾದ್ಯಂತ ಜರುಗುತ್ತಾ ಇದ್ದಾವೆ. ಈಗ ಮಡಿಕೇರಿ ದಸರಾ ಇರ್ಬೋದು, ಮಂಗಳೂರಿನ ಕುದ್ರೋಳಿಯಲ್ಲಿ ನಡೆಯುವಂಥ ಮಂಗಳೂರು ದಸರಾ ಇರ್ಬೋದು. ಇತ್ತೀಚೆಗೆ ಅದಕ್ಕೊಂದು ದೊಡ್ಡ ಸೇರ್ಪಡೆ ಯಾವುದು ಅಂತ ಕೇಳಿದರೆ ಉಚ್ಚಿಲದ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ನಡೆಯುವಂತಹ ಉಚ್ಚಿಲದ ದಸರಾ ಮಹೋತ್ಸವ. ಕಳೆದ 2-3 ವರ್ಷಗಳಿಂದ ಬಹಳ ವಿಜೃಂಭಣೆಯಿಂದ ಇಲ್ಲಿ ನವದುರ್ಗೆಯರನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಆ ಮೂಲಕ 9 ದಿವಸಗಳ ಉತ್ಸವ ನಡೀತಾ ಇರುವಂಥದ್ದು. ಶೈಲಪುತ್ರಿಯಿಂದ ಮೊದಲುಗೊಂಡು ಸಿದ್ಧಿದಾತ್ರಿಯವರೆಗೆ ನವದುರ್ಗೆಯರ ಆರಾಧನೆ ಪ್ರತಿ ದಿವಸ ಕೂಡ ಆಗ್ತಾ ಇರುವುದನ್ನು ನಾವು ಗಮನಿಸ್ತಾ ಬಂದಿದ್ದೇವೆ. ಭಾಳ ಸುಂದರವಾದಂತಹ ಒಂದು ವಾತಾವರಣ ಇಲ್ಲಿ ಬಂದು ನೋಡುವಾಗ ನಾವಿವತ್ತು ಉಚ್ಚಿಲಕ್ಕೆ ಬಂದಿದ್ದೇವೆ. ಇಲ್ಲಿ ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ಒಂದು ಸಹಕಾರದೊಂದಿಗೆ, ಅವರ ವ್ಯವಸ್ಥಾಪನದೊಂದಿಗೆ ನಡೆಯುವಂತಹ ಉಚ್ಚಿಲದ ದಸರಾ ಉತ್ಸವ. ಇಲ್ಲಿ ಆ ಮಹಾಲಕ್ಷ್ಮಿ ದೇವಿಯನ್ನು ಮುಂದಿಟ್ಟುಕೊಂಡು ನಡೆಯುವಂಥದ್ದು. ನಮಗೆ ನವರಾತ್ರಿಯ ಸಂದರ್ಭದಲ್ಲಿ ದೇವಿ ಮಹಾತ್ಮೆಯಲ್ಲಿ ಬರುವಂತಹ ಆ 3 ಶಕ್ತಿಗಳು, ಅದು ಮಹಾಕಾಳಿ ಮತ್ತು ಮಹಾಲಕ್ಷ್ಮಿ ಆಮೇಲೆ ಮಹಾಸರಸ್ವತಿ. ಹಾಗಾಗಿ ಮಹಾಲಕ್ಷ್ಮಿ ಸ್ವರೂಪಳಾಗಿ ಕೂಡ ಆ ಆದಿಶಕ್ತಿ ಈ ಶರನ್ನವರಾತ್ರಿಯಲ್ಲಿ ಪೂಜಿಸಲ್ಪಡ್ತಾಳೆ. ಅಂತಹ ಒಂದು ಪುಣ್ಯಕ್ಷೇತ್ರ ಇದು. ಉಡುಪಿ ಮತ್ತು ಮಂಗಳೂರು ರಾಜರಸ್ತೆಯ ಸನಿಹದಲ್ಲೇ ಇರತಕ್ಕಂತಹ ವಿಶಾಲವಾದಂಥ ಪ್ರದೇಶ, ಭಾಳ ಅಚ್ಚುಕಟ್ಟಾದಂಥ ವ್ಯವಸ್ಥೆ. ಇಲ್ಲಿ ಪಾರ್ಕಿಂಗ್ ಇರ್ಬೋದು, ಮತ್ತು ಬಂದು ಹೋಗುವ ಜನಗಳಿಗೆ ಬೇಕು ಅಂತ ಅನುಕೂಲತೆ ಇರ್ಬೋದು, ಮತ್ತು ನಿತ್ಯ ಅನ್ನ ಸಂತರ್ಪಣೆ ಇದೆ ಮಧ್ಯಾಹ್ನ, ಮತ್ತು ಯಾವತ್ತೂ ಕೂಡ ಚಂಡಿಕಾಯಾಗ ಇಲ್ಲಿ ನಡೀತಾ ಇದೆ. ಬೇರೆ ಬೇರೆ ದೊಡ್ಡ ಮಟ್ಟದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರತಿದಿನ ಕೂಡ ಆಯೋಜಿಸಿದ್ದಾರೆ. ಅದರೊಟ್ಟಿಗೆ ಮಹಿಳೆಯರ ಕಾರ್ಯಕ್ರಮಗಳಿದೆ, ಸುಮಂಗಲಿಯರ ಕಾರ್ಯಕ್ರಮಗಳು ಕೂಡ ಇದೆ, ಸಂಗೀತದ ಸಮಾರಾಧನೆ ಇದೆ, ನಾಟಕ, ಯಕ್ಷಗಾನ ಇತ್ಯಾದಿ ಅನ್ಯಾನ್ಯ ಕಾರ್ಯಕ್ರಮಗಳನ್ನು ಜೋಡಿಸಿಕೊಂಡು ಬಹಳ ವಿಜೃಂಭಣೆಯಿಂದ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡು ಬಂದಿದ್ದಾರೆ. ಈಗ ಕಳೆದ ಕೆಲವು ವರ್ಷಗಳಲ್ಲಿ ಇಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಜನ ಸೇರ್ತಾಯಿದ್ದರು. ಒಂದು ಆಕರ್ಷಣೆಯ ಒಂದು ಕೇಂದ್ರ ಆಗಿದೆ ಇವತ್ತು ಈ ಮಹಾಲಕ್ಷ್ಮಿಯ ದೇವಸ್ಥಾನ ಎನ್ನುವಂಥದ್ದು. ಮತ್ತು ಈ 9 ದಿವಸಗಳು ನಡೆಯುವಂತಹ ನವರಾತ್ರಿ ಉತ್ಸವ, ಪ್ರತಿ ದಿವಸವೂ ನಡೆಯುವಂತಹ ಇಲ್ಲಿಯ ಕಾರ್ಯಕಲಾಪಗಳು, ಬಂದು ಸೇರುವಂತಹ ಜನಸಂದಣಿ, ಇಲ್ಲಿ ಆಗುತ್ತಿರುವಂತಹ ಸೇವಾ ಕಾರ್ಯಗಳು, ಆ ದೇವರ ಪೂಜೆ, ಇದೆಲ್ಲ ನೋಡಲಿಕ್ಕೆ ಕಣ್ಣಿಗೆ ಹಬ್ಬವನ್ನು ಉಂಟು ಮಾಡ್ತಾ ಇದೆ. ಅದರಲ್ಲಿಯೂ ಕೊನೆಗೆ ನಡೆಯುವಂತಹ ಶೋಭಾಯಾತ್ರೆ ಬಹಳ ಚೆಂದ ಇದು. ಅದು ಇಲ್ಲಿಂದ ಉಚ್ಚಿಲದಿಂದ ಹೊರಡುವಂತಹ ಶೋಭಾಯಾತ್ರೆ ರಾಜರಸ್ತೆಯಲ್ಲೇ ಮುಂದೆ ಸಾಗಿಕೊಂಡು ಸಮುದ್ರದ ಕಿನಾರೆಯಲ್ಲಿ ಹೋಗಿ ಅಲ್ಲಿ ಸಮುದ್ರದಲ್ಲೇ ವಿಸರ್ಜನೆಗೊಳ್ಳುವಂಥದ್ದು ಬಹಳ ವಿಶಿಷ್ಟವಾಗಿರುವಂಥದ್ದು, ಬಹಳ ಸೊಗಸಾದದ್ದು. ಈ ಹಿಂದೆ ನೋಡಿದವರಿಗೆಲ್ಲ ಅದ್ಭುತವಾದಂತಹ ಒಂದು ಚಿತ್ರಣ ಕಣ್ಣಿಗೆ ಈಗ ಕಟ್ಟುವುದಕ್ಕೆ ಸಾಧ್ಯ ಉಂಟು. ಹಾಗಾಗಿ ಪ್ರತಿ ವರ್ಷ ಕೂಡ ನವೋನ್ಮೇಷಶಾಲಿಯಾಗಿ ಇಲ್ಲಿ ನಡೆಯುತ್ತದೆ. ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರ ನೇತೃತ್ವದಲ್ಲಿ ನಡೆಯುವಂತಹ ಈ ಉಚ್ಚಿಲದ ದಸರಾ ಒಂದು ಐತಿಹಾಸಿಕವಾದಂತಹ ಪರ್ವದ ಒಂದು ಕಾರ್ಯಕ್ರಮ ಎನ್ನುವಂಥದ್ದನ್ನು ನಾವೆಲ್ಲ ಗಮನಿಸಿರುವಂಥದ್ದು. ಹಾಗಾಗಿ ಪ್ರತಿ ವರ್ಷ ಕೂಡ ವರ್ಷದಿಂದ ವರ್ಷಕ್ಕೆ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇರುವಂಥದ್ದು. ಇಲ್ಲಿ ಎಲ್ಲಿ ನೋಡಿದರಲ್ಲಿ ವಿದ್ಯುತ್ ದೀಪಗಳ ಅಲಂಕಾರ ಕಾಣ್ತದೆ, ಮತ್ತು ಅಲ್ಲಲ್ಲಿ ಬಣ್ಣದ ಕಾಗದಗಳನ್ನು ಕಟ್ಟಿದ್ದಾರೆ ಮತ್ತು ಶೃಂಗಾರವನ್ನು ಮಾಡಿದ್ದಾರೆ. ಈ ಪ್ರಾಂಗಣಕ್ಕೆ ಬಂದರೆ ಎಲ್ಲಿಯೂ ಕೂಡ ಒಂದು ಕಸ ನಿಮಗೆ ಸಿಗಲಿಕ್ಕಿಲ್ಲ, ಅಷ್ಟು ಒಳ್ಳೆಯ ಶುಚಿಯಾದಂಥ ವ್ಯವಸ್ಥೆಯನ್ನು ಇದೆ. ಅದೇ ರೀತಿ ಕಾರ್ಯಕರ್ತರ ಒಂದು ಸ್ವಯಂ ಸೇವಕರ ಇಲ್ಲಿ ಉತ್ಸಾಹವನ್ನು ನೋಡಿದರೆ ಭಾಳ ಸಂತೋಷ ಪಡಬೇಕು. ಅತಿಥಿ ಸತ್ಕಾರಕ್ಕೆ ಒಂದು ಕಡೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ, ಮತ್ತೊಂದು ಕಡೆ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯುವಂಥದ್ದು. ದಿನ ದಿನ ಒಳ್ಳೊಳ್ಳೆಯ ವಿದ್ವಾಂಸರು ಒಂದು ಧಾರ್ಮಿಕ ಸಂದೇಶಗಳನ್ನು ನೀಡುವಂಥದ್ದು, ಇದೆಲ್ಲವೂ ಕೂಡ ಬಂದೇ ನೋಡಬೇಕು, ಆ ರೀತಿಯ ಒಂದು ಕಾರ್ಯಕ್ರಮ. ಹಾಗಾಗಿ
ಬನ್ನಿ ಉಚ್ಚಿಲದ ದಸರಾದ ಈ ಮಹೋತ್ಸವದ ಸಂಭ್ರಮವನ್ನು ಸವಿದುಕೊಂಡು ಬರೋಣ. ದೇವಸ್ಥಾನದ ಒಳಗೆ ಹೋಗಿ ಆ ದೇವಿಯ ದರ್ಶನವನ್ನು ಪಡೆಯೋಣ. ಆ ನವದುರ್ಗೆಯರ ಒಂದು ಪ್ರತಿಷ್ಠೆಯ ಸಿದ್ಧತೆಗಳೆಲ್ಲ ಹೇಗೆ ಆಗ್ತಾ ಇದೆ ಎನ್ನುವುದನ್ನು ಕೂಡ ನೋಡೋಣ. ಮತ್ತು ಇಲ್ಲಿಯ ಮುಖ್ಯಸ್ಥರ ಮತ್ತು ಕಾರ್ಯಕರ್ತರ ಅನಿಸಿಕೆಗಳೇನು ಇದೆಲ್ಲವನ್ನು ಕೇಳಿಕೊಂಡು ಬರೋಣ. ನೀವು ನಮ್ಮೊಂದಿಗೆ ಇರಿ ಅಂತ ಕೇಳಿಕೊಂಡು ಮುಂದಿನ ವಿಚಾರಗಳನ್ನು ಸಾಂದರ್ಭಿಕವಾಗಿ ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. ನಮ್ಮ ಜೊತೆ ದಕ್ಷಿಣ ಕನ್ನಡ ಮೊಗವೀರ ಮಹಾಸಭಾದ ಅಧ್ಯಕ್ಷರಾಗಿರತಕ್ಕಂಥ ಜಯಸಿ ಕೋಟ್ಯಾನ್ ಬೆಳ್ಳಂಪಳ್ಳಿ ಅವರು ಇದ್ದಾರೆ. ಅವರು ಮೂಲತಃ ಒಬ್ಬರು ಎಂಜಿನಿಯರ್. ಅವರು ಮಾಹೆ ವಿಶ್ವವಿದ್ಯಾನಿಲಯದ ಕಲಾಪಗಳನ್ನೆಲ್ಲ ನೋಡಿಕೊಳ್ತಾ ಇರುವಂಥವರು. ಅದರ ಜೊತೆಗೆ ಸಮಾಜ ಸೇವೆಯನ್ನು ಕೂಡ ಮಾಡಿಕೊಂಡು ಬರ್ತಾ ಇದ್ದಾರೆ. ಬಹಳ ವರ್ಷಗಳಿಂದ ಈ ಒಂದು ಮಹಾಜನ ಸಂಘದ ಅಧ್ಯಕ್ಷರಾಗಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಸುತ್ತಮುತ್ತ ಅನೇಕ ಸೇವಾ ಕಾರ್ಯಗಳಲ್ಲಿ ಅವರ ಹೆಸರು ಕಾಣಿಸ್ತದೆ ಮತ್ತು ಅವರ ಒಂದು ಲೀಡರ್ಶಿಪ್ಪಿನಲ್ಲಿ ಒಂದು ದೊಡ್ಡ ತಂಡವೇ ಇಲ್ಲಿ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಇರೋದನ್ನು ನಾವು ನೋಡಬಹುದು. ಈ ಒಂದು ಕ್ಷೇತ್ರದ ನವೀಕರಣ ಇರ್ಬೋದು, ಅದರ ಜೀರ್ಣೋದ್ಧಾರ ಇರ್ಬೋದು, ಮತ್ತು ಇಲ್ಲಿ ನಡೆದಂಥ ಬ್ರಹ್ಮಕಲಶೋತ್ಸವ ಇರ್ಬೋದು, ಮತ್ತು ಈಗ ಕೆಲವು ವರ್ಷಗಳಿಂದ ನಡೀತಿರತಕ್ಕಂಥ ಈ ದಸರಾ ಉತ್ಸವ, ಇಲ್ಲೆಲ್ಲ ಬಹಳ ಪಾದರಸದ ಹಾಗೆ ಕೆಲಸ ಮಾಡ್ತಿರುವವರು ಜಯಸಿ ಕೋಟ್ಯಾನವರು. ಹಾಗಾಗಿ ಈ ಸಲದ ದಸರಾ ಉತ್ಸವ ಹೇಗೆ ಆಗ್ತದೆ ಎನ್ನುವುದರ ಕುರಿತಾಗಿ ಅವರನ್ನು ಮಾತಾಡಿಸಬೇಕು. ನಮಸ್ಕಾರ ಕೋಟ್ಯಾನವರೇ. ದೊಡ್ಡ ಒಂದು ತಂಡ ಇದೆ ನಿಮ್ಮದು. ದೊಡ್ಡ ಅಧ್ಯಕ್ಷರು ದೇವಸ್ಥಾನದ ಆಗು ಹೋಗಲನ್ನು ಯಾವಾಗಲೂ ನೋಡ್ತಾ ಇರ್ತಾರೆ. ಮತ್ತು ಕ್ಷೇತ್ರದ ಅನ್ನದಾನದ ಉರುವಾರಿ ಏನು ಕೆಲಸ ಉಂಟು ಅದನ್ನು ನೋಡ್ತಾ ಇರ್ತಾರೆ. ಮೋಹನ್ ಬಂಗೇರ ಅಂತ ನಮ್ಮದು ಕರ್ಕೇರ್ಲು ನಮ್ಮ ದೇವಸ್ಥಾನದ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ನಿಮ್ಮ ಮಹಾಸಭಾದ ಒಂದು ವ್ಯವಸ್ಥಾಪಕತ್ವದಲ್ಲಿ ನಡೆಯುವಂತಹ ಉತ್ಸವ ಇದು ದಸರಾ ಉತ್ಸವ. ಈಗ ಹೋದ ವರ್ಷ ಭಾಳ ಅದ್ದೂರಿಯಿಂದ ನಡೆಯಿತು. ಈ ವರ್ಷ ಸಿದ್ಧತೆಯಲ್ಲಿ ಹೇಗಾಗ್ತಾ ಉಂಟು? ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಉಚ್ಚಿಲ, ಶ್ರೀ ಕ್ಷೇತ್ರ ಉಚ್ಚಿಲ, ನಾವು ಬ್ರಹ್ಮಕಲಶ ಆಗಿ ಜೀರ್ಣೋದ್ಧಾರಗೊಂಡಾದ ಮೇಲೆ ಬ್ರಹ್ಮಕಲಶ ಆಗಿ ಸತತ 3 ವರ್ಷ ದಸರಾವನ್ನು ಆಚರಿಸಿದ್ದೇವೆ. ಈಗ ನಾವು 4ನೇ ವರ್ಷದ ದಸರಾ ಆಚರಣೆಯಲ್ಲಿದ್ದೇವೆ. ನಾಡ್ದು 22ರಿಂದ ಅಕ್ಟೋಬರ್ 2 ತಾರೀಕಿನವರೆಗೆ ನಡೆಯುವಂಥ ಈ ಒಂದು ದಸರಾ ಸಮಾರಂಭ ಖಂಡಿತವಾಗಿಯೂ ನಮಗೆಲ್ಲರಿಗೂ ಒಂದು ಪ್ರೋತ್ಸಾಹದಾಯಕ ಅಂತ ಹೇಳ್ಬೋದು. ಯಾಕಂದರೆ ಇದೊಂದು ದೊಡ್ಡ ಯೋಜನೆ, ಜಿ ಶಂಕರ್ರವರ ಒಂದು ಕನಸಿನ ಯೋಜನೆ ಅಂತ ಹೇಳ್ಬೋದು ಈ ದಸರಾ. ಆ ತಾಯಿ ಏನು ಜೀರ್ಣೋದ್ಧಾರ ಬ್ರಹ್ಮಕಲಶ ಆದಮೇಲೆ ತಾನೇ ನನಗೆ ದಸರಾ ಆಗಬೇಕಂತೇಳಿ ಹೇಳಿ ನಮ್ಮ ಮಾಡಿಸಿದ್ದಾಳೋ ಅಂತೇಳಿ ನಮಗೆಲ್ಲ ಭಾವನೆ ಆಗ್ತದೆ. ಖಂಡಿತ ನಾಡ್ದು 22ರಿಂದ ನಡೆಯುವಂಥ ದಸರಾ ಕಾರ್ಯಕ್ರಮ ಪೂರ್ವ ಸಿದ್ಧತೆಯು ಅತ್ಯಂತ ಉತ್ತಮವಾಗಿ ನಡೀತಾ ಇದೆ. ನಮ್ಮ ಎಲ್ಲ ಸಮಾಜ ಬಾಂಧವರು ಇರ್ಬೋದು, ಎಲ್ಲ ಸಮಾಜದ ಭಕ್ತರ ಒಂದು ಸಹಾಯದೊಂದಿಗೆ ಈ ಒಂದು ದಸರಾವನ್ನು ನಾವು ವಿಜೃಂಭಣೆಯಿಂದ ಮಾಡಬೇಕು ಅಂಥೇಳಿ ವರ್ಷದಿಂದ ವರ್ಷಕ್ಕೆ ನಾವು ಈ ದಸರಾವನ್ನು ಮೈಸೂರು ದಸರಾದವರೆಗೆ ತಲುಪಿಸಬೇಕೆಂಬ ದೊಡ್ಡ ಒಂದು ಆಶಾದಾಯಕವಾಗಿ ಈ ದಸರಾವನ್ನು ಮಾಡ್ತಾ ಇದ್ದೇವೆ. ಖಂಡಿತ ಭಕ್ತಾದಿಗಳೆಲ್ಲ ಎಲ್ಲ ಸಮಾಜದ ಜನರು ಇದಕ್ಕೆ ನಮಗೆ ಸರ್ವ ಸಹಕಾರವನ್ನು ಕೊಟ್ಟಿದ್ದರಿಂದ ನಮಗೆ ಮಾಡಲಿಕ್ಕೆ ಸಾಧ್ಯ ಅಂತೇಳಿ ನಾನು ಹೇಳ್ಬೋದು ಸರ್. ಭಾಳ ಸಂತೋಷ. ಈಗ ಒಂದು ಉತ್ಸವ ಆಗಬೇಕು ಅಂತ ಇದ್ದರೆ ಅದಕ್ಕೆ ಕೆಲಸ ಮಾಡುವಂತಹ ಒಂದು ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ವಿಭಾಗಗಳನ್ನು ಮಾಡಬೇಕಾಗ್ತದೆ, ಸಮಿತಿಗಳನ್ನು ಮಾಡಬೇಕಾಗ್ತದೆ. ಆ ಕೆಲಸಗಳೆಲ್ಲ ಹೇಗಿದೆ ಉಂಟು ಇಲ್ಲಿ? ಎಲ್ಲ ಸಮಿತಿಗಳನ್ನು ನಾವು ಪ್ರಥಮ ಒಂದು 3 ತಿಂಗಳ ಮೊದಲೇ ಪ್ರತಿ ವರ್ಷ ಮಾಡ್ತೇವೆ. ನಮ್ಮದು ಆರ್ಥಿಕ ಇರ್ಬೋದು, ಅಥವಾ ನಾಡ್ದು ನಡೆಯುವಂಥ ಪ್ರೊಸೆಷನ್ ಇರ್ಬೋದು, ಮತ್ತು ಅನ್ನದಾನದ ಒಂದು ನೋಡ್ಕೊಳ್ಳುವವರು ಇರ್ಬೋದು, ನಮ್ಮ ಟ್ಯಾಬ್ಲೋ ನೋಡ್ಕೊಳ್ಳುವವರು ಇರ್ಬೋದು, ಹಾಗೆ ಎಲ್ಲ ವ್ಯವಸ್ಥೆಗಳನ್ನು ನೋಡಲಿಕ್ಕೆ ಆಯಾಯ ಒಂದು ಬೇರೆ ಬೇರೆ ಸಮಿತಿಗಳನ್ನು ನಾವು ಮಾಡಿದ್ದೇವೆ. ಖಂಡಿತ ಆ ಸಮಿತಿ ಅವರಿಗೆ ನಾವು ಏನು ಕೆಲಸವನ್ನು ಕೊಟ್ಟಿದ್ದೇವೆ ಅದನ್ನು ಖಂಡಿತ ಅವರು ದೇವರಿಗೆ ಸರಿಯಾಗಿ ಒಂದು ಬದ್ಧತೆಯಿಂದ ಮಾಡ್ತಾ ಇದ್ದಾರೆ, ಅದು ಮಾಡ್ತಾರೆ ಯಾವಾಗಲೂ. ಅದಕ್ಕೆ ಈಗ ಮಹಾಲಕ್ಷ್ಮಿ ಸ್ವರೂಪ ಅಂತ ಹೇಳಿದರೆ ಈ ನವರಾತ್ರಿಯ 3 ದಿವಸ ಬಹಳ ದೊಡ್ಡ ಮಟ್ಟದಲ್ಲಿ ಪೂಜೆಯನ್ನು ಕೈಗೊಳ್ಳುವಂಥ ತಾಯಿ. ಮಹಿಷಾಸುರನನ್ನು ಮರ್ದನೆ ಮಾಡಿದ್ದೇ ಮಹಾಲಕ್ಷ್ಮಿ ಸ್ವರೂಪಗಳಾದಂಥ ಆದಿಮಾಯೆ. ಹಾಗಾಗಿ ಆ ಒಂದು ಸಾನ್ನಿಧ್ಯ ಬಹಳ ಪುರಾತನ ಕಾಲದಲ್ಲಿ ಕೂಡ ಇಲ್ಲಿ ಇತ್ತು. ಮೊಗವೀರ ಸಮಾಜದವರಿಗೆ ವಿಶೇಷವಾಗಿ ಅನುಗ್ರಹವನ್ನು ಕೊಡುವಂಥ ತಾಯಿ ಆಕೆ. ರಾಜರಸ್ತೆಯ ಬದಿಯಲ್ಲಿ ಇರತಕ್ಕಂಥದ್ದು ಈಗ ಎದ್ದು ಕಾಣ್ತಾ ಇರುವಂಥ ಒಂದು ಕ್ಷೇತ್ರ. ಈಗ ಕಳೆದ 3 ವರ್ಷಗಳಲ್ಲಿ ನೀವು ಉತ್ಸವವನ್ನು ಆಚರಿಸಿಕೊಂಡು ಬರ್ತಾ ಇದ್ದೀರಿ. ನವದುರ್ಗೆಯರ ಸ್ಥಾಪನೆಯನ್ನು ಕೂಡ ಮಾಡಿದ್ದೀರಿ. ಇದರ ಒಂದು ಈ ನವದುರ್ಗೆಯರ ಬಿಂಬಗಳ ನಿರ್ಮಾಣ ಇರ್ಬೋದು, ಅದರ ಪ್ರತಿಷ್ಠಾಪನೆ ಎಲ್ಲ ಇರ್ಬೋದು, ಇದು ಯಾವ ರೂಪದಲ್ಲಿ ನಡೀತದೆ? ಈಗಾಗಲೇ ಕಳೆದ 1 ತಿಂಗಳಿಂದ ಈ ನವದುರ್ಗೆಯರ
ಏನು ಪ್ರತಿಬಿಂಬವನ್ನು ಈಗಾಗಲೇ ಅದನ್ನು ನಮ್ಮ ಯಾವಾಗಲೂ ಕೊಡುವವರೇ ನಮ್ಮ ಶಿವಮೊಗ್ಗದ ಕುಬೇರ್ರವರು ಅದನ್ನು ಮಾಡ್ತಾ ಇದ್ದಾರೆ. ಅದು ಕೊನೆಯ ಹಂತದಲ್ಲಿದೆ. ಈಗ ಏನು ಟಚಪ್ ಎಲ್ಲ ಒಂದು ಸ್ವಲ್ಪ ಬಾಕಿ ಇದೆ. ಅದು ನಾಡ್ದು 19 ತಾರೀಕಿಗೆ ಅವರು ಅದನ್ನು ನಮಗೆ ಬಿಟ್ಟು ಕೊಡ್ತಾರೆ. 20 ತಾರೀಕಿಗೆ ಅದನ್ನು ಸಂಪೂರ್ಣ ಅದಕ್ಕೆ ಆ ರೂಪುರೇಷೆಗಳನ್ನು ಮಾಡಿಕೊಂಡು 21 ತಾರೀಕಿನಂದೇ ನಾವು ಬೆಳಿಗ್ಗೆ ಅದನ್ನು ನಮ್ಮ ಮುಖ್ಯ ಮಂಟಪಕ್ಕೆ ತರ್ತೇವೆ. ಅದರ ನಂತರ 22 ಬೆಳಿಗ್ಗೆ ಅದನ್ನು ಎಲ್ಲ ಪುರೋಹಿತರ ಇದರಿಂದ ಅದಕ್ಕೆ ದೇವರು ಪ್ರತಿಷ್ಠೆಯನ್ನು ಮಾಡ್ತೇವೆ. ಬೆಳಿಗ್ಗೆ 9-9ವರೆಗೆ ಪ್ರತಿಷ್ಠೆ ಆಗ್ತದೆ. 10 ಗಂಟೆಗೆ ಸರಿಯಾಗಿ ಅದರ ಮಂಟಪ ಮತ್ತು ದೇವರ ಒಂದು ದಸರಾ ಉದ್ಘಾಟನೆಯನ್ನು ನಾವು ಮಾಡಲಿಕ್ಕಿದ್ದೇವೆ. ಮಾನ್ಯ ನಮ್ಮ ಉಸ್ತುವಾರಿ ಸಚಿವರು ಹಾಗೂ ಮಂತ್ರಿಗಳಾದ ಹೆಬ್ಬಾಳ್ಕರ್ ಅವರು ಈ ಒಂದು ಕಾರ್ಯಕ್ರಮ ಬರ್ತಾ ಇದ್ದಾರೆ. ನಮ್ಮ ಉಡುಪಿ ಜಿಲ್ಲೆಯ DC ಇರ್ಬೋದು, ಉಡುಪಿ ಜಿಲ್ಲೆಯ SP ಇರ್ಬೋದು, ಹಾಗೂ ನಮ್ಮ ಮಾನ್ಯ ಮುಜರಾಯಿ ಸಚಿವರಾದ ತಂಗಡಗಿಯವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತೇನೆ ಅಂತ ಒಪ್ಪಿದ್ದಾರೆ. ಆದ್ದರಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ಈ ವರ್ಷ ಎಲ್ಲ ನಮ್ಮ ಹಿರಿಯರು, ನಮ್ಮ ಮಾನ್ಯ ಮಂತ್ರಿಗಳಿರ್ಬೋದು, ಮಾನ್ಯ ಸಚಿವರಿರ್ಬೋದು, ಹಾಗೂ ನಮ್ಮ ಎಲ್ಲ MLAಗಳಿರ್ಬೋದು, ಶಾಸಕರು ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಉತ್ಸಾಹದಿಂದ ಭಾಗವಹಿಸ್ತಾರೆ ಅಂತೇಳಿ ಹೇಳಿದ್ದಾರೆ. ಖಂಡಿತ ಆ ಒಂದು ಕಾರ್ಯಕ್ರಮ ಆ ದಿವಸ ನಡೀತದೆ. ಆ ದಿವಸ ವಿಶೇಷವಾಗಿ ನಾವು ಪ್ರತಿ ವರ್ಷ ಏನು ವಸ್ತು ಪ್ರದರ್ಶನವನ್ನು ಮಾಡ್ತಾ ಇದ್ದೇವೆ, ಅದರ ವಸ್ತು ಪ್ರದರ್ಶನವೂ ಸಹ ಬೆಳಿಗ್ಗೆ 10ವರೆಗೆ ಆ ಕಾರ್ಯಕ್ರಮವನ್ನು ಉದ್ಘಾಟನೆ ನಡೆಯಲಿಕ್ಕಿದೆ. ಅದು ಎಲ್ಲ ಕಾರ್ಯಕ್ರಮಗಳು ಬೆಳಿಗ್ಗೆ 9ರಿಂದ 10 ಗಂಟೆಗೆ ಕಾರ್ಯಕ್ರಮ ಉದ್ಘಾಟನೆ ನಡೀತದೆ. ಮತ್ತು ಪ್ರತಿ ದಿವಸ ಬೆಳಿಗ್ಗೆ 8 ಗಂಟೆಗೆ ಪ್ರಾರಂಭವಾದ ಒಂದು ಕಾರ್ಯಕ್ರಮವು ರಾತ್ರಿ 11 ಗಂಟೆವರೆಗೆ ಕಾರ್ಯಕ್ರಮಗಳು ನಮ್ಮ ಮುಖ್ಯ ಇದರಲ್ಲಿ ರಂಗಮಂದಿರದಲ್ಲಿ ನಡೀಲಿಕ್ಕಿದೆ. ಎಲ್ಲ ಕಾರ್ಯಕ್ರಮಗಳು ಈಗಾಗಲೇ ಸುಚಿತವಾಗಿ ಅದರ ಕಾರ್ಯಕ್ರಮದ ಜೋಡಣೆಯನ್ನು ನಮ್ಮ ಕಾರ್ಯಕ್ರಮದ ರೂವಾರಿಗಳು ಅದನ್ನು ಮಾಡಿಕೊಂಡಿದ್ದಾರೆ. ಖಂಡಿತ ಅದು ಒಳ್ಳೆಯ ರೀತಿಯಲ್ಲಿ ನಡೀತದೆ. ಆ ತಾಯಿಯ ಒಂದು ಆಶೀರ್ವಾದ ನಮಗೆ ಇದೆ ಅಂತೇಳಿ ನಾನು ಹೇಳ ಬಯಸ್ತೇನೆ. ಈಗ ಕಾರ್ಯಕ್ರಮ ನಡೆಯುವುದಕ್ಕೆ ಬೇಕಾದಂತಹ ಧಾರ್ಮಿಕ ವಿಧಿಗಳಿಗೆ ಒಂದು ವ್ಯವಸ್ಥೆ ಆಗಬೇಕು. ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಒಂದು ಕಡೆ ನಡೀಬೇಕು, ಮತ್ತು ಸಭಾ ವ್ಯವಸ್ಥೆಗಳು ಆಗಬೇಕು. ಇದಕ್ಕೆಲ್ಲ ಒಂದೇ ವೇದಿಕೆ, ಬೇರೆ ಬೇರೆ ವೇದಿಕೆಗಳ ವ್ಯವಸ್ಥೆ ಮಾಡಿದ್ದೀರಾ? ಬೇರೆ ಬೇರೆ ವೇದಿಕೆ ಇದೆ. ಈಗ ನಮ್ಮದು ಚಂಡಿಕಾಯಾಗ ನಡೀಲಿಕ್ಕೆ 2 ವೇದಿಕೆಗಳಿದೆ. ಒಂದು ಮುಖ್ಯ ನಮ್ಮದು ವೇದಿಕೆ ಇರ್ಬೋದು, ಇನ್ನೊಂದು ವೇದಿಕೆಯಲ್ಲಿ ಪ್ರತಿ ದಿವಸ ಸಾಧಾರಣ ಒಂದು ಮುಖ್ಯ ವೇದಿಕೆಯಲ್ಲಿ 2 ಇದಿರ್ಬೋದು. ಮತ್ತು ಬೇರೆ ಇದರಲ್ಲಿ 25-30 ಚಂಡಿಕಾಯಾಗಗಳು ಪ್ರತಿ ದಿವಸ ನಡೀತದೆ. ಮತ್ತು ಅದೊಂದು ಇರ್ಬೋದು. ಮತ್ತು ನಾಟಕ ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳು ನಡೀಲಿಕ್ಕೆ ನಾವು ಈಗಾಗಲೇ ಬೇರೆ ಒಂದು ಸ್ಟೇಜನ್ನು ಮಾಡಿದ್ದೇವೆ ನಮ್ಮ ದೇವಸ್ಥಾನದ ಎದುರಲ್ಲಿ. ಮತ್ತು ಬೇರೆ ಭಜನಾ ಅಥವಾ ಇನ್ನಿತರ ಕಾರ್ಯಕ್ರಮ, ರಾತ್ರಿಯ ಕಾರ್ಯಕ್ರಮ ಮುಖ್ಯ ಇದರಲ್ಲಿ ನಡೀತದೆ. ಈಗ ದೇವರ ದರ್ಶನಕ್ಕೆ ಒಂದು ವ್ಯವಸ್ಥೆ ಹೇಗೆ ಮಾಡಿದ್ದೀರಿ? ದೇವರ ದರ್ಶನಕ್ಕೆ ಮುಂಚೆಯಿಂದ ಯಾವ ರೀತಿಯಲ್ಲಿ ಹೋಗ್ತೇವೆ ಅದಕ್ಕೆ ನಾವು ಬೇರೆ ಬೇರೆ ವಾಲಂಟಿಯರ್ಸನ್ನು ಮಾಡಿದ್ದೇವೆ. ಅದಕ್ಕೆ ಸ್ವಯಂ ಸೇವಕರನ್ನು ಈಗಾಗಲೇ ನೇಮಿಸಿದ್ದೇವೆ. ಮುಖ್ಯ ದ್ವಾರದಿಂದ ಹೊರಗೆ ಹೋಗಿ ನಮ್ಮದು ಹಿಂದುಗಡೆ ಬರುವಂಥ ದ್ವಾರದಲ್ಲಿ ಅದನ್ನು ಹೊರಗೆ ಬಿಡುವಂಥ ಒಂದು ಕಾರ್ಯಕ್ರಮ ನಾವು ಮಾಡಿಕೊಂಡಿದ್ದೇವೆ. ಈಗ 9 ದಿವಸಗಳಲ್ಲಿ ಎಷ್ಟು ಹೊತ್ತಿಗೆ ಬಂದರೂ ಕೂಡ ಜನಗಳಿಗೆ ಸಾರ್ವಜನಿಕ ದರ್ಶನ ಉಂಟೆ? ಸಾರ್ವಜನಿಕ ರಾತ್ರಿ 11 ಗಂಟೆ ನಂತರ ಇಲ್ಲ, ಅದರ ಮೊದಲು ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಇದೆ. ಈಗ ಸೇವೆಗಳನ್ನು ಮಾಡುವವರಿಗೆ ಸೇವಾ ಕೌಂಟರ್ಗಳನ್ನು 6-7 ಸೇವಾ ಕೌಂಟರ್ ಸ್ವಯಂ ಸೇವಕರು ಈಗಲೇ ಬದ್ಧರಾಗಿದ್ದಾರೆ. ಅದು ಇರ್ಬೋದು. ಮತ್ತು ಬೇರೆ ಬೇರೆ ಎಲ್ಲ ಪ್ರಸಾದ ಕೊಡುವ ವ್ಯವಸ್ಥೆ ಇರ್ಬೋದು. ಎಲ್ಲವನ್ನು ಈಗಾಗಲೇ ಸಾಧಾರಣ ದಿವಸಕ್ಕೆ 1 ಲಕ್ಷ ಜನ ಬರುವ ಒಂದು ನಿರೀಕ್ಷೆ ಇದ್ದರೂ ಅದಕ್ಕೆ ಬೇಕಾದಂಥ ಇದನ್ನು ಮಾಡಿಕೊಂಡಿದ್ದೇನೆ. ಇದಕ್ಕೆ ಈಗ ಸಂಬಂಧಪಟ್ಟ ಕೆಲಸ ಮಾಡಲಿಕ್ಕೆ ತುಂಬ ಜನ ಬೇಕಾಗ್ತಾರೆ. ಹಾಗೆ ಸ್ವಯಂ ಸೇವಕರು ನಿಮ್ಮಲ್ಲೇ ಇದ್ದಾರಾ, ಅಲ್ಲ ಬೇರೆ ಶಾಲಾ ಕಾಲೇಜುಗಳಿಂದ ಮಕ್ಕಳನ್ನೆಲ್ಲ ತರಿಸಿ? ಸ್ವಯಂ ಸೇವಕರು ನಮ್ಮಲ್ಲೇ ಇದ್ದಾರೆ. ನಮ್ಮದು ಉಪ್ಪಳದಿಂದ ಸಾಧಾರಣ ಕಾರವಾರದವರೆಗೆ ನಮ್ಮ ಸಂಘ ಸಂಸ್ಥೆಗಳಿದೆ. ಖಂಡಿತ ಅಲ್ಲಿ ಎಲ್ಲ ಕಡೆಯಿಂದ ಜನರು ಇದಕ್ಕೆ ಬರಲಿಕ್ಕೆ ರೆಡಿ ಇದ್ದಾರೆ. ಪ್ರತಿ ನಮ್ಮ ಮಹಾಜನ ಸಂಘವೇ ನಮ್ಮದೊಂದು ಸುಪ್ರೀಂ ಸಂಘ. ಆದ್ದರಿಂದ ಎಲ್ಲ ಕಡೆಗಳು ನಮ್ಮ ಗ್ರಾಮ ಸಭೆ ಇರ್ಬೋದು, ಸಂಯುಕ್ತ ಸಭೆಗಳು ಇದಕ್ಕೋಸ್ಕರ ನಿತ್ಯ ಸ್ವಯಂ ಸೇವಕರು ಬರುವಂಥ ಯೋಜನೆ ನಾವು ಹಾಕ್ಕೊಂಡಿದ್ದೇವೆ. ಈಗ ಜನರಿಗೆ ಬರುವಾಗ ವ್ಯವಸ್ಥೆಗಳು ಕೂಡ ಅಚ್ಚುಕಟ್ಟಾಗಿರಬೇಕು. ಈಗ ಕುಡಿಯುವ ನೀರು ಇರ್ಬೋದು, ಶೌಚಾಲಯದ ವ್ಯವಸ್ಥೆ ಇರ್ಬೋದು, ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು, ಮತ್ತು ಅನ್ನದಾನದ ವ್ಯವಸ್ಥೆ ಇರ್ಬೋದು. ಇದಕ್ಕೆಲ್ಲ ಹೇಗೆ ಮಾಡಿದ್ದೀರಿ? ಅನ್ನದಾನದ ವ್ಯವಸ್ಥೆಯನ್ನು ಸಪರೇಟಾಗಿ ಮಾಡಿದ್ದೇವೆ. ಕುಳಿತುಕೊಂಡು ಊಟ ಮಾಡಲಿಕ್ಕೆ ಹಾಗೂ ಬಫೆ ಸಿಸ್ಟಮ್ಗೆ ಬೇರೆ ಬೇರೆ ಕಡೆಯಲ್ಲಿ ಮಾಡಿದ್ದೇವೆ. ಮತ್ತು ನೀರಿನ ವ್ಯವಸ್ಥೆ ಹೇಗೂ ಮುಂಚೆಯಿಂದ ನಾವು ಮಾಡ್ಕೊಂಡು ಬಂದಿದ್ದೇವೆ. ಟಾಯ್ಲೆಟ್ ವ್ಯವಸ್ಥೆ ಈಗಾಗಲೇ ನಮ್ಮ ದೇವಸ್ಥಾನ ಮತ್ತು ಇದೆ. ಇನ್ನೂ ಹಲವಾರು ಟಾಯ್ಲೆಟ್ ಮಾಡುವಂಥ ಯೋಜನೆಯನ್ನು ಸಹ ನಾವು ಹಾಕ್ಕೊಂಡಿದ್ದೇವೆ. ಅದರದ್ದೆಲ್ಲ ಕೆಲಸಗಳು ಪ್ರಗತಿಯಲ್ಲಿವೆ. ಭಾಳ ಸಂತೋಷ JC ಕೋಟ್ಯಾನವರೇ. ಬಹುಶಃ ಇದು ಮಾಧ್ಯಮಗಳ ಯುಗ. ಹಾಗಾಗಿ ಪ್ರಚಾರದ ಮೂಲಕವಾಗಿ ದೂರಕ್ಕೆಲ್ಲ ಆಕರ್ಷಣೆಯಿಂದ ಜನರು ಬರುವಂಥ ಒಂದು ಸಂಭವ ಇದೆ. ಹಾಗಾಗಿ ಬರುವಂಥ ಜನರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ಈಗ ನೀವು?
ಈಗಾಗಲೇ ನಾವು ಯಾವುದೇ ಒಂದು ಮಾಧ್ಯಮವನ್ನು ಖಂಡಿತವಾಗಿ ನಾವು ಮರೆಯುವಂತಿಲ್ಲ. ಯಾಕಂದರೆ ನಮ್ಮ ಈ ಒಂದು ದಸರಾ ಕಾರ್ಯಕ್ರಮಗಳು ದೇಶ ವಿದೇಶಗಳಲ್ಲಿ ಮೂಡಿಬಂದು ಜನರ ಒಂದು ಕಥೆಗೆ ಪಾತ್ರರಾಗಬೇಕಾದ್ರೆ ಅದು ಖಂಡಿತವಾಗಲೂ ಎಲ್ಲ ಜನರ ಒಂದು ನಮ್ಮ ಏನು ವರದಿಗಾರರು ಇರ್ಬೋದು, ಛಾಯಾಚಿತ್ರಗಾರರು ಇರ್ಬೋದು, ಟಿ ವಿ ಚಾನಲ್ಗಳಿರ್ಬೋದು, ತಾವು ಬಿತ್ತಸಿರಿಂದ ಖಂಡಿತ ಇಲ್ಲಿಗೆ ತಂಡೋಪತಂಡವಾಗಿ ಜನರು ಬರ್ತಾ ಇದ್ದಾರೆ. ಅದು ಸಹ ಇನ್ನೂ ಸಹ ಮುಂದುವರಿಬೇಕು. ನಿಮ್ಮ ಸಹಕಾರ ನಮಗೆ ಹೀಗೆ ಇರಬೇಕಂತೇಳಿ ನಾವು ಆಶಿಸ್ತೇವೆ. ಮತ್ತು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಯಾವ ಒಂದು ಕಾರ್ಯಕ್ರಮವನ್ನು ಒಳ್ಳೆ ರೀತಿ ನಡೆಸ್ಕೊಳ್ಳಿಕ್ಕೆ ನಮಗೆ ಸಹಕಾರ ಮಾಡಬೇಕಂತ ಕೇಳ್ತಾ ಇದ್ದೇನೆ. ಎಲ್ಲ ಮಾಹಿತಿಗಳಿಗಾಗಿ ಧನ್ಯವಾದಗಳು. ಕೇಳಿದ್ರಲ್ಲ ವೀಕ್ಷಕರೇ, ದಕ್ಷಿಣ ಕನ್ನಡ ಮೊಗವೀರ ಮಹಾಸಭಾ ಮಹಾಜನ ಸಂಘದ ಅಧ್ಯಕ್ಷರಾದಂಥ ಜಯಸಿ ಕೋಟ್ಯಾನ್ ಅವರು ಸವಿವರವಾದಂಥ ಮಾಹಿತಿಯನ್ನು ಈ ದಸರಾ ವ್ಯವಸ್ಥೆ ಬಗ್ಗೆ ಕೊಟ್ಟಿದ್ದಾರೆ. ಬಹುಶಃ ಯಾರಿಗೂ ಏನೂ ಅಡಚಣೆ ಉಂಟಾಗದ ರೀತಿಯಲ್ಲಿ ದೇವರ ದರ್ಶನಕ್ಕೆ ಮತ್ತು ಇಲ್ಲಿ ನಡೆಯುವಂಥ ಎಲ್ಲ ಕಲಾಪಗಳಲ್ಲಿ ಕೂಡ ಪಾಲ್ಗೊಳ್ಳುವಂಥ ಅವಕಾಶ ಇದೆ. ಹಾಗಾಗಿ ಬನ್ನಿ, ಉಚ್ಚಿಲ ದಸರಾದ ಒಂದು ಚೆಲುವನ್ನು ನೋಡಿ ಆನಂದಿಸಿ. ಕಲ್ಮಶನಾಶಿನಿ ಕಾಮಿನಿ ವೈದಿಕ ರೂಪಿಣಿ ವೇದಮಯೇ ಕ್ಷೀರಸಮುದ್ಭವ ಮಂಗಳ ರೂಪಿಣಿ ಮಂತ್ರ ನಿವಾಸಿನಿ ಮಂತ್ರನುತೆ ಮಂಗಳದಾಯಿನಿ ಅಂಬುಜವಾಸಿನಿ ದೇವಗಣಾಶ್ರಿತ ಪಾದಯುತೆ ಜಯ ಜಯ ಹೇ ಮಧುಸೂದನ ಕಾಮಿನಿ ಧಾನ್ಯ ಲಕ್ಷ್ಮಿ ಜಯ ಪಾಲಯ ಜಯ ವರವರ್ಣಿನಿ ವೈಷ್ಣವಿ ಭಾರ್ಗವಿ ಮಂತ್ರ ಸ್ವರೂಪಿಣಿ ಮಂತ್ರಮಯೇ ಸುರಗಣ ಪೂಜಿತ ಶೀಘ್ರ ಫಲಪ್ರದ ಜ್ಞಾನ ವಿಕಾಸಿನಿ ಶಾಸ್ತ್ರನುತೆ ಭವಭಯಹಾರಿಣಿ ಪಾಪ ವಿಮೋಚನಿ ಸಾಧು ಜನಾಶ್ರಿತ ಪಾದಯುತೆ ಜಯ ಜಯ ಹೇ ಮಧುಸೂದನ. ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರ ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ವಠಾರದಲ್ಲಿ ನಾವಿದ್ದೇವೆ. ದಸರಾ ಉತ್ಸವದ ಒಂದು ಪರಿಕಲ್ಪನೆ ಮತ್ತು ಅದಕ್ಕೆ ಮಾರ್ಗದರ್ಶನ ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರದು. ಹಾಗಾಗಿ ಈ ಸಲದ ದಸರಾ ಹೇಗೆ ಎನ್ನುವುದರ ಒಂದು ಸ್ವರೂಪದ ಕಲ್ಪನೆ ನಮ್ಮಲ್ಲಿರ್ಬೋದು, ಆದರೆ ಹೇಗೆ ನಡೀತದೆ ಅನ್ನೋದ್ರ ಬಗ್ಗೆ ನಾವು ಅವರನ್ನೇ ಕೇಳಬೇಕು. ನಮಸ್ಕಾರ ನಾಡೋಜ ಜಿ ಶಂಕರ್ ಅವರೇ. ಈ ಒಂದು ಉಚ್ಚಿಲ ದಸರಾ ಉತ್ಸವ ಎನ್ನುವಂಥದ್ದು ಈಗ ವರ್ಷದಿಂದ ವರ್ಷಕ್ಕೆ ಬಹಳ ಆಕರ್ಷಣೆಯಾಗಿ ನಡೀತಾ ಇದೆ. ತುಂಬ ಜನ ಇದರ ಬಗ್ಗೆ ಕೇಳ್ತಾ ಇದ್ದಾರೆ. ಇದೊಂದು ಪರಿಕಲ್ಪನೆ ಹೇಗೆ ಬಂತು ನಮಗೆ? ದಸರಾ ಪರಿಕಲ್ಪನೆ ಈ ದೇವಸ್ಥಾನ ಜೀರ್ಣೋದ್ಧಾರ ಆದಮೇಲೆ ವರ್ಷಕ್ಕೊಮ್ಮೆ ದಸರಾದೊಂದು ಪರಿಕಲ್ಪನೆ ಆ ತಾಯಿಯ ಕ್ಷೇತ್ರ ಆಗಿರೋದ್ರಿಂದ ನವದುರ್ಗಿಯರನ್ನು ಒಂದು ಶಾರದಾ ಮತ್ತು ಜೊತೆಗೆ ಪ್ರತಿಷ್ಠಾಪನೆ ಮಾಡಿ ಜಲಸ್ತಂಭನ ಮಾಡುವ ಒಂದು ಇಚ್ಛಾಶಕ್ತಿ ನಮ್ಮೆಲ್ಲ ಸಮಾಜ ಬಾಂಧವರಲ್ಲಿ ಬಂತು. ಆ ದೃಷ್ಟಿಯ ಹಿನ್ನೆಲೆಯಲ್ಲಿ ಇದನ್ನು ದಸರಾವನ್ನು ಇವತ್ತು 4ನೇ ವರ್ಷದಲ್ಲಿ ಪ್ರಾರಂಭ ಮಾಡಿದ್ದೇವೆ. ಖಂಡಿತವಾಗಿ ವರ್ಷದಿಂದ ವರ್ಷಕ್ಕೆ ತಾವು ಹೇಳಿದ ಹಾಗೆ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ಅತ್ಯಂತ ಶಿಸ್ತುಬದ್ಧವಾಗಿ ಭಾಳಷ್ಟು ಎಲ್ಲ ಸಮಾಜ ಬಾಂಧವರು ಎಲ್ಲ ಭಕ್ತಾಭಿಮಾನಿಗಳು ಸೇರಿಕೊಂಡು ಇದೊಂದು ಜನರ ಉತ್ಸವದ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಖಂಡಿತ ಮುಂದಿನ ದಿನಗಳಲ್ಲಿ ಕೂಡ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 2ರವರೆಗೆ 2ನೇ ತಾರೀಕು ನಾವು ಜಲಸ್ತಂಭನ ಮಾಡಲಿಕ್ಕಿದ್ದೇವೆ. ಎಲ್ಲ ದಿನಗಳಲ್ಲಿಯೂ ಅತ್ಯಂತ ಒಳ್ಳೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು, ಹಾಗೆ ಎಲ್ಲ ಚಂಡಿಕಾ ಹೋಮ, ಅನೇಕ ಕುಸ್ತಿ ಪಂದ್ಯ ಇರ್ಬೋದು, ಹಾಗೆ ಎಲ್ಲ ಕಾರ್ಯಕ್ರಮಗಳು, ಇವನ್ ಗುರು ಕಿರಣ್ ನೈಟ್ಸ್ ಇರ್ಬೋದು, ಹಾಗೆ ನಾಟಕಗಳಿರ್ಬೋದು, ಎಲ್ಲ ಸಾಂಸ್ಕೃತಿಕ ಒಳ್ಳೊಳ್ಳೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಹಾಕ್ಕೊಂಡು, ಹಾಗೆ ವಸ್ತು ಪ್ರದರ್ಶನ ಕೂಡ ನಮ್ಮ ಒಂದು ಕನಸಿನ ಕೂಸದು. ಅದು ಕೂಡ ಸಮಾಜದಲ್ಲಿ ಅತ್ಯಂತ ಒಂದು ಕಲ್ಪನೆಯನ್ನು, ಸ್ವಚ್ಛತೆ ಇರ್ಬೋದು, ಬೇರೆ ಬೇರೆ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ಕೂಡ ನಾವು ಹಾಕ್ಕೊಂಡಿದ್ದೇವೆ. ಖಂಡಿತ ಈ ನಿಟ್ಟಿನಲ್ಲಿ ಸುಮಾರು 7ರಿಂದ 8 ಲಕ್ಷ ಜನ ಈ ಸಾನ್ನಿಧ್ಯಕ್ಕೆ ಭೇಟಿ ನೀಡುವ ಇದಿದೆ, ಸಂದರ್ಭ ಇದೆ. ಆ ನಿಟ್ಟಿನಲ್ಲಿ ಸಂಜೆ ಕೂಡ ಒಳ್ಳೆಯ ಒಂದು ಕಾರ್ಯಕ್ರಮಗಳು ನಾವು ಹಾಕ್ಕೊಂಡಿದ್ದೇವೆ. ಆ ನಿಟ್ಟಿನಲ್ಲಿ ಈ ದಸರಾ ಒಳ್ಳೆಯ ರೀತಿಯಲ್ಲಿ ಖಂಡಿತವಾಗಿ ಶಿಸ್ತುಬದ್ಧವಾಗಿ ಭಾಳಷ್ಟು ಒಳ್ಳೆಯ ಈ ಜನರ ಸಾರ್ವಜನಿಕರ ಒಂದು ಪ್ರೋತ್ಸಾಹದಿಂದ ಒಳ್ಳೆಯ ರೀತಿಯಲ್ಲಿ ನಡೀತದೆ. ದಸರಾ ಎನ್ನುವಂಥದ್ದು ಕನ್ನಡಿಗರ ನಾಡ ಹಬ್ಬ. ಮೈಸೂರು ದಸರಾ ಬಹಳ ವಿಶ್ವವಿಖ್ಯಾತವಾಗಿ ಇರುವಂಥದ್ದು. ಅದರ ಒಂದು ಮಾದರಿಯಲ್ಲಿ ಬಹುಶಃ ಬೇರೆ ಬೇರೆ ಕಡೆ ಉತ್ಸವಗಳು ಆಮೇಲೆ ಬರುವುದಕ್ಕೆ ತೊಡಗಿದವು. ಈಗ ಮಂಗಳೂರು ದಸರಾ ಎನ್ನುವಂಥದ್ದು
ಶ್ರೀಯುತ ಜನಾರ್ದನ ಪೂಜಾರಿಯವರ ಒಂದು ಮಾರ್ಗದರ್ಶನದಲ್ಲಿ ಭಾಳ ಚೆನ್ನಾಗಿ ಕಳೆದ 2 ದಶಕಗಳಿಂದ ನಡೀತಾ ಇತ್ತು. ಈಗ ನಮ್ಮ ಈ ಉತ್ಸವ ಈಗ 4ನೇ ವರ್ಷಕ್ಕೆ ಪದಾರ್ಪಣೆ ಮಾಡ್ತಾ ಇರುವಂಥದ್ದು. ಅದಕ್ಕಿಂತ ಯಾವ ಭಿನ್ನ ಸ್ವರೂಪದಲ್ಲಿ ಇದರ ಪರಿಕಲ್ಪನೆ ಇದೆ? ಟೋಟಲಿ ನಾನು ಬೇರೆಯವ್ರ ಬಗ್ಗೆ ಏನು ಯಾವುದೇ ಒಂದು ಇದು ಮಾಡಲಿಕ್ಕೆ ಹೋಗೋದಿಲ್ಲ. ಈ ಸಂದರ್ಭದಲ್ಲಿ ಈ ಉಡುಪಿ ಉಚ್ಚಿಲ ದಸರಾ ಖಂಡಿತವಾಗಿ ಒಂದು ಒಳ್ಳೆಯ ಒಂದು ಸನ್ನಿವೇಶದಲ್ಲಿ ಭಾಳ ಒಂದು ಯಾರಿಗೂ ನಾವು ಕಂಪೇರ್ ಮಾಡೋದಿಲ್ಲ. ಇದು ಉಡುಪಿ ಉಚ್ಚಿಲ ದಸರಾನೇ ಒಂದು ತನ್ನದೇ ಆದ ಒಂದು ಸ್ವಂತಿಕೆಯನ್ನು ಉಳಿಸಿಕೊಂಡು ಆ ತಾಯಿಯ ಒಂದು ಆಶೀರ್ವಾದದಿಂದ ಎಲ್ಲ ಸಮಾಜ ಬಾಂಧವರು ಹಾಗೂ ನಂಬಿದ ಎಲ್ಲ ಭಕ್ತಾದಿಗಳಿಗಿಂತ ಭಾಳಷ್ಟು ಒಳ್ಳೆಯ ರೀತಿಯಲ್ಲಿ ನಡೀತದೆ ಅನ್ನೋ ಒಂದು ಅಖಂಡ ವಿಶ್ವಾಸ ನನ್ನಲ್ಲಿದೆ. ಈಗ ಕಾರ್ಯಕ್ರಮದ ಉದ್ಘಾಟನೆ ಮತ್ತು ದಿನದ ಒಂದು ಕಲಾಪಗಳಿಗೆ ಯಾರ್ಯಾರೆಲ್ಲ ಗಣ್ಯರು ಮುಖ್ಯವಾಗಿ ಬರ್ತಾರೆ? ಉಸ್ತುವಾರಿ ಸಚಿವರು ಇರ್ಬೋದು, ಮಾನ್ಯ ಜಿಲ್ಲಾಧಿಕಾರಿಗಳಿರ್ಬೋದು, ಎಲ್ಲ ಜನಪ್ರತಿನಿಧಿಗಳನ್ನ ಎಲ್ಲರನ್ನು ಆಹ್ವಾನಿಸಿದ್ದೇವೆ. 15 ಮಿನಿಟು ಮಾತಾಡಲಿಕ್ಕೆ ತಮ್ಮಂಥ ಭಾಸ್ಕರ ಕುಕ್ಕೋಳಿ ಅಂತ ವಿದ್ವಾಂಸರನ್ನು ಕೂಡ ಕರೆಸಿದ್ದೇವೆ. ಖಂಡಿತ ಸ್ಟೇಜ್ ಕಾರ್ಯಕ್ರಮಕ್ಕೆ ಭಾಳಷ್ಟು ಒತ್ತನ್ನು ನಾವು ಕೊಟ್ಟಿಲ್ಲ, ಆದರೆ ಎಲ್ಲರನ್ನೂ ಒಂದು ಗೌರವಿಸುವ ಕಾರ್ಯಕ್ರಮ ಖಂಡಿತ ಇರ್ತದೆ. ಹಾಗೆ ನಮ್ಮ ಈ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಭಾಳಷ್ಟು ಒತ್ತನ್ನು ನಾವು ಕೊಟ್ಟಿದ್ದೇವೆ. ಭಾಳ ಒಂದು ಸುಂದರವಾದಂತಹ ದೇವಸ್ಥಾನ, ವಿಶಾಲವಾದಂತಹ ಒಂದು ಪ್ರದೇಶ, ಎಷ್ಟು ಜನ ಬಂದು ಸೇರಿದರೂ ಕೂಡ ಈ ಜಾಗ ಇಲ್ಲ ಅಂತ ಆಗೋದಿಲ್ಲ. ಹಾಗಾಗಿ ಬಂದಂತಹ ಜನಗಳಿಗೆ ಒಂದು ರೀತಿಯಲ್ಲಿ ಶಿಸ್ತುಬದ್ಧವಾಗಿ ವರ್ತಿಸೋದಕ್ಕೆ ಬೇಕಾದ ವ್ಯವಸ್ಥೆ ಎಲ್ಲ ಮಾಡಿದ್ದೀರಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಾರ್ಯಕರ್ತರ ಜೋಡಣೆ ಮತ್ತು ವ್ಯವಸ್ಥೆಗಳು, ಇದಕ್ಕೆ ಏನೆಲ್ಲ ಯೋಚನೆಗಳನ್ನು ಮಾಡಿಕೊಂಡು ಈಗ ಮುನುಗಿದ್ದೀರಿ? ಈ ಕಾಪು ನಾಲ್ಕಪಟ್ಟಣ ಇರ್ಬೋದು, ಮಹಿಳಾ ಸಂಘ, ಮುಗುವರ ಮಹಿಳಾ ಸಂಘ ಇರ್ಬೋದು, ಎಲ್ರಿಗೂ ಅವರವರ ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ. ಸತೀಶ್ ಕುಂದರ್ ಅಂತ ನಮ್ಮ ವಾಲಂಟಿಯರ್ಸು, ಬೇಕಾದ ವಾಲಂಟಿಯರ್ಸನ್ನು ಮಾಡಲಿಕ್ಕೆ, ಅಡಿಗೆ ಉಸ್ತುವಾರಿ, ಊಟದ ಉಸ್ತುವಾರಿ ಹರಿಯಪ್ಪ ಕೋಟೆಯನ್ನಿದ್ದಾರೆ. ಆ ಥರ ಅನೇಕ ಟೀಮ್ಗಳನ್ನ ಮಾಡಿ ಅವರಿಗೆ ಆದಂಥ ಒಂದು ಜವಾಬ್ದಾರಿಯನ್ನು ಕೂಡ ಕೊಟ್ಟಿದ್ದೀವಿ. ಮಗುವರ ಯುವ ಸಂಘಟನೆ ಇರ್ಬೋದು, ಸಂಜೆಯ ಪ್ರಸಾದ ವಿತರಣೆಗೆ, ಹಾಗೆ ಎಲ್ಲರಿಗೂ ಅವರವರ ಒಂದು ಜವಾಬ್ದಾರಿಯನ್ನು ಕೊಟ್ಟು ನಾವು ಮಹಾಜನ ಸಂಘದ ಅಧ್ಯಕ್ಷರಿರ್ಬೋದು, ನಾನಿರ್ಬೋದು, ಎಲ್ಲರೂ ಮೇಲುಸ್ತುವಾರಿ ನೋಡಿಕೊಂಡು ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ 2ನೇ ತಾರೀಕು ನಡೆಯುವ ಜಲಸ್ತಂಭನ ಕೂಡ ಮೆರವಣಿಗೆಯಲ್ಲಿ ಕೂಡ ಅನೇಕ ಟ್ಯಾಬ್ಲೋಗಳು ಭಾಗವಹಿಸಲಿಕ್ಕಿದ್ದಾವೆ. ಒಳ್ಳೆಯ ರೀತಿಯಲ್ಲಿ ನಾವು ಅದನ್ನು ಯಶಸ್ವಿಯಾಗಿ ಮಾಡ್ತೀವನ್ನೋ, ಆ ತಾಯಿ ಆಶೀರ್ವಾದದಿಂದ ಮಾಡ್ತೀವನ್ನೋ ಒಂದು ದೃಢವಾದ ನಂಬಿಕೆ ಇದೆ. ಸ್ವಲ್ಪ ಜಯಶಂಕರ್ ಅವರು ಏನೇ ಒಂದು ಕಾರ್ಯಕ್ರಮಕ್ಕೆ ಕೈ ಹಾಕಿದರೂ ಕೂಡ ಅದರ ಹಿಂದೆ ತುಂಬ ಜನ ದುಡಿಯುವುದಕ್ಕೆ ಮುಂದಾಗಿ ಬರ್ತಾರೆ. ಅದು ಅಚ್ಚುಕಟ್ಟಾಗಿ ನಡೀತದೆ, ನಮಗೆಲ್ಲ ಗೊತ್ತಿರುವಂಥದ್ದು. ಈಗ ಬರುವಂಥ ಜನಗಳು 3 ವರ್ಷದ ಅನುಭವದಿಂದ ಇನ್ನಷ್ಟು ಹೆಚ್ಚು ಜನ ಸೇರುವಂಥ ಸಾಧ್ಯತೆ ಇದೆ ಈ ಸಲ. ಬರುವಂಥ ಜನರಿಗೆ ಅಥವಾ ಈ ಕಾರ್ಯಕ್ರಮವನ್ನು ನೋಡ್ತಾ ಇರತಕ್ಕಂತಹ ನಮ್ಮ ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಖಂಡಿತ ಬರುವಂಥ ಜನರಿಗೆ ಕಳೆದ 3 ವರ್ಷದಿಂದ ಯಾವುದೇ ಒಂದು ತೊಂದರೆ ಆಗದ ರೀತಿಯಲ್ಲಿ, ಈವನ್ ಪಾರ್ಕಿಂಗ್ ಕೂಡ ಒಳ್ಳೆಯ ರೀತಿಯಲ್ಲಿ ವ್ಯವಸ್ಥೆ ಮಾಡಿದ್ದು. ಊಟದ ವ್ಯವಸ್ಥೆ ಇರ್ಬೋದು, ಪ್ರಸಾದ ವ್ಯವಸ್ಥೆ ಇರ್ಬೋದು, ಎಲ್ಲ ರೀತಿಯಲ್ಲಿ ಈ ಸಲ ಕೂಡ 4ನೇ ವರ್ಷದಲ್ಲಿ ಕೂಡ ಬರುವ ಭಕ್ತಾಭಿಮಾನಿಗಳಿಗೆ ಯಾವುದೇ ರೀತಿಯ ಕುಂದುಕೊರತೆಗಳಾಗದಂತೆ ನಾವೆಲ್ಲರೂ ನೋಡ್ತೀವಿ. ಖಂಡಿತ ಎಲ್ಲ ಭಕ್ತಾಭಿಮಾನಿಗಳು ಬಂದು ಆ ತಾಯಿಯ ದರ್ಶನವನ್ನು ಪಡೆಯಲಿ, ನಾಡಿಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೇನೆ. ತುಂಬ ಧನ್ಯವಾದಗಳು ಶಂಕರ್, ನಮಸ್ಕಾರ. ಕೇಳಿದ್ರಲ್ಲ, ಇದು ನಮ್ಮ ಡಾಕ್ಟರ್ ಜಿ ಶಂಕರ್ ಅವರ ಮಾತುಗಳು. ಬಹುಶಃ ಒಬ್ಬರು ದಾನಿಗಳಾಗಿ, ಒಬ್ಬರು ಉದ್ಯಮಿಗಳಾಗಿ ಬೇರೆ ಬೇರೆ ರೀತಿಯಲ್ಲಿ ಸಮಾಜದ ಸೇವೆಯನ್ನು ಮಾಡ್ತಾ ಇರತಕ್ಕಂಥ ಶಂಕರ್ ಅವರ ಕಾರ್ಯಕ್ರಮ ಅಂತ ಹೇಳಿದರೆ ಒಂದು ಪ್ರತ್ಯೇಕವಾದಂತಹ ಆಸಕ್ತಿಯನ್ನು ವಹಿಸಿಕೊಂಡು ಜನ ಬರುವವರಿದ್ದಾರೆ. ಬರುವವರಿಗೆ ಎಲ್ಲ ರೀತಿಯ ಸೌಕರ್ಯಗಳು ಕೂಡ ಇಲ್ಲಿ ಇರುವುದರಿಂದ ಯಾರೂ ಕೂಡ ಹಿಂದುವೆಂದು ನೋಡಬೇಕಾಗಿಲ್ಲ. ಆದಷ್ಟು ಜನ ಬಂದು ನಮ್ಮ ಉಚ್ಚಿಲ ದಸರಾದ ಒಂದು ಸಂಭ್ರಮವನ್ನು ಸವಿಯೋಣ. ಬನ್ನಿ, ನಾವು ನಿಮ್ಮ ಜೊತೆಗಿರ್ತೇವೆ. ನಮಸ್ಕಾರ. ನೀವು ನೋಡ್ತಾ ಇರುವುದು ಅಸ್ತ್ರ ಗ್ರೂಪ್ ದಸರಾ ಸಂಭ್ರಮ, ಪವರ್ಡ್ ಬೈ ಲ್ಯಾಂಡ್ ಟ್ರೇಡ್ಸ್ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್. ಇದು ದಿವ್ಯ ದೇಗುಲ ಕಾರ್ಯಕ್ರಮ. ಉಡುಪಿ ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ನವರಾತ್ರಿಯ ವೈಭವವನ್ನು ನೋಡ್ತಾ ಇದ್ದೀರಿ. ಈಗ ಒಂದು ಪುಟ್ಟ ವಿರಾಮ. ಸುಂದರಿ ಮಾಧವಿ ಚಂದ್ರ ಸಹೋದರಿ ಹೇಮಮಯಿ ಮುನಿಗಣ ವಂದಿತ ಮೋಕ್ಷ ಪ್ರದಾಯಿನಿ ಮಂಜುಳ ಭಾಷಿಣಿ ವೇದನುತೆ.
Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as a next upgrade. Invest in workspaces managed by Vortex. Invest Smart. Invest in Mangaluru. Volkswagen Mangalore, Airport Road, Yeyadi, Mangalore. Volkswagen. ನೋವು, ಆಸ್ತಮಾ, ಸೋರಿಯಾಸಿಸ್ ಎಲ್ಲದಕ್ಕೂ ಶಾಶ್ವತ ಪರಿಹಾರ. RJR Herbal Hospitals, 150 plus years of service, 75 plus branches. అమ్మా గోజు పూరార్న కాంజీవరం పొరతు సీరియలే ఉండు అత్ నిన్నొర దాయగ దీతినింದ ಬೋಡೆ ನನ್ನ ಒಂಜಯನ್ ದಕ್ಕುವೆ ಇಜಿನ ಏರೆಗಂಡ್ಲ ಕೊರ್ತೆ ಎಂಕಿತ್ತಿ ನಿದ್ರೆಲ ಬರ್ತ ಯಾನಿ ಜೆಪ್ಪೆ ಎಲ್ಲ ನೆನ್ ಪೂರ ಏರೆಗಂಡ್ಲ ಕೊರ್ಜಿ ಇಜಿನ ದಕ್ಕುವೆ ಬಾಲ ಪರಸೀರೆನ್ ದಕ್ಕೊಚ್ಚಿ ಬಾಲ ಪರಸೀರೆನ್ ಮಾರಣ ಕಾಸ್ತಿಕ್ಕೊಡು ಬಾಲ ಅಂದ ಮುಲ್ಪ ಗುರುಜಿ ಕಂಕನಾಡಿದ ಆಲ್ಪಾ ಸೆಂಟರ್ ಗಲ್ಪ ಪಾರಿ ಸಿಲ್ಕ್ ಸೆಂಟರ್ ಪರತ್ ಕಾಂಜೀವರಂ ಸಾರಿ ಕೊಡ ಕಾಸ್ತಿಕ್ಕೊಡು ಬಾಲ ಪರಸೀರೆನ್ 11 ವಾಡಿಗೆ ಗೋಲೆ ಬಾಲ ಅಂದ ಗುರುಜಿ ಸೀರೆನ 11 ಪೋದು ಅಡೆಗು ಕೊಡ್ದಾಯ್ಬುಕ್ಕ ರಡ್ಡು ಟೈಪ್ ಡಾಕ್ಟರ್ ಚೆಕ್ ಮಾಡ್ತೀರಿ ಒಂಜಿ ಕಲ್ಲನ ಸೀರೆಗೆ ರಬ್ ಮಲ್ತದು ಐಟು ವೈಟ್ ಕಲರ್ ಬತ್ತಂಡ ಆ ಸೀರೆ ಸೆಲೆಕ್ಟ್ ಮಾಡ್ತೀರಿ ಒಂಜಿ ವೇಳೆ ಅವು ರೆಡ್ ಕಲರ್ ಬತ್ತಂಡ ಆ ಸೀರೆ ರಿಜೆಕ್ಟ್ ಆಪು ನೆಕ್ಸ್ಟ್ ಆಸಿಡ್ ಟೆಸ್ಟ್ ಎಂಚ ಪನ್ನಗ ಸೀರೆಗಾಕಲು ಆಸಿಡ್ ಮೈಪುನಗ ಅವು ಕಪ್ಪು ಕಲರ್ ಬತ್ತಂಡ ಅವು ಸೀರೆ ಸೆಲೆಕ್ಟ್ ಆಪುನು ಬೊಕೈಕ್ ಜಾಸ್ತಿ ಕಾಸು ಕೊಡ್ಪೇರು ಒಂಜಿ ವೇಳೆ ಮಿಕ್ಸ್ಡ್ ಕಲರ್ ಬತ್ತಂಡ ಆ ಸೀರೆಗೆ ಕಮ್ಮಿ ಕಾಸು ಕೊಡ್ಪೇರು ಇಂಚ ಚೆಕ್ ಮಲ್ಪುನ ಪ್ರಾಸೆಸ್. ಥ್ಯಾಂಕ್ ಯು.
ನಿಖಿಲ ಪರತ್ ಕಾಂಜೀವರಂ ಸಾರಿಕನಲ್ಲಿ ಕ್ಯಾಶ್ ಬೇಕಂದ್ರು. ಖುಷಿಯ ನಡುವೆ ಈ ಒತ್ತಡದ ಜೀವನ ದಣಿವು ಆಯಾಸದಿಂದ ಬಳಲುವಂತೆ ಮಾಡುತ್ತೆ. ಆಯಾಸ ಆಗ್ತಾ ಇದೆಯಾ, ಬಾಯಾರಿಕೆ ಆಗ್ತಾ ಇದೆಯಾ, ಈ ಎಲ್ಲದಕ್ಕೂ ಹೇಳಿ ಗುಡ್ ಬೈ. ಯಾಕಂದ್ರೆ ಇದೀಗ ಇಡೀ ದಿನ ಬಾಯಾರಿಕೆಯಿಂದ ರಿಫ್ರೆಶ್ ಆಗಲು ಬಬಲ್ಸ್ ಕುಡೀರಿ. ಬಬಲ್ಸ್ ಕುಡೀರಿ, ಫ್ರೆಶ್ ಆಗಿರಿ. ಬಬಲ್ಸ್, a splash of happiness. Devdas Ganpati Pai Enterprises. All kinds of quality and attractive material available at one place. Biggest showroom in Mangalore city. Admired by public at large. The showroom of your choice. B. Devdas Ganpati Pai Enterprises. Near New Chitra Talkies, Mangalore. The Ocean Pearl Inn. Welcome to hospitality. Another landmark from the Ocean Pearl Group. Ideally located and well-equipped hospitality destination in the heart of the Mangaluru city. Find everything you need with aesthetic appeal and comfort in premium and deluxe rooms. Asian House is the city's first fine dine pan-Asian restaurant featuring Chinese, Thai, Japanese and Indian cuisine. Sagar Ratna is delighting its customers with authentic South Indian vegetarian cuisine, which are cooked fresh. Experience a world-class hospitality. The Ocean Pearl Inn, Vijay Kapikad, Mangaluru. SL Chain, Jewelers and Diamond House, KS Rao Road, Ampankatta, Mangalore. Friends Winner and Ply, Industrial Area, Baikampadi, Mangaluru. Vasudeva Stores, store for your inner needs. Visit us to find trendy innerwear from major brands.
Visit Vasudeva Stores, ground floor, Ideal Towers near Sharavu Ganapati Temple, Mangaluru. ಮಂಗಳೂರಿನ ವಿಜಯ್ ಪಿಯು ಮಾಲ್ನಲ್ಲಿರುವ LED ಝೋನ್ ಗ್ರಾಹಕರ ಅತ್ಯುತ್ತಮ ಸೇವೆಗೆ ಹೆಸರಾದ ವಿದ್ಯುತ್ ಉಪಕರಣಗಳ ಮಳಿಗೆ. ಹೆಸರಾಂತ ಬ್ರ್ಯಾಂಡ್ಗಳಾದ ಫಿಲಿಪ್ಸ್, ಮ್ಯಾಸ್ಕಾನ್, ಲಾಫೆಟ್, LED ಲ್ಯೂಮ್ ಇನ್ನೂ ಅನೇಕ ಕಂಪನಿಗಳ ಉತ್ತಮ ಗುಣಮಟ್ಟದ ಉತ್ಪನ್ನಗಳು ನಮ್ಮಲ್ಲಿ ಆಕರ್ಷಕ ಕಡಿಮೆ ದರದಲ್ಲಿ ದೊರೆಯುತ್ತವೆ. ಆಕರ್ಷಕ ಅಲಂಕಾರಿಕ ತೂಗುದೀಪಗಳು, LED ಶ್ಯಾಂಡ್ಲಿಯರ್ಸ್, ವಾಲ್ ಲೈಟ್ಸ್, LED ಮಿರರ್ಸ್, ವಾಟರ್ ಹೀಟರ್ಸ್, BLDC ಫ್ಯಾನ್ಸ್, ಇದರೊಂದಿಗೆ ಕ್ರಾಂಪ್ಟನ್, ಆಟನ್ಬರ್ಗ್, ಓರಿಯಂಟ್ ಫ್ಯಾನ್ಸ್, AO ಸ್ಮಿತ್ ಪ್ಯೂರಿಫೈಯರ್ ಸ್ಪರ್ಧಾತ್ಮಕ ಬೆಲೆಯಲ್ಲಿ ದೊರೆಯುತ್ತವೆ. ನುರಿತ ತಜ್ಞರಿಂದ ಸರ್ವಿಸ್ ಕೂಡ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಶೋರೂಮ್ LED ಝೋನ್ ಅನ್ನು ಸಂಪರ್ಕಿಸಿ. ಪ್ರಸಾದ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ ಮಂಗಳೂರು. ಆರ್ ಮಿಷನ್ ಯೋರ್ ವಿಷನ್, ಸೈಟ್ ಫಸ್ಟ್. ಕರಾವಳಿ ಕರ್ನಾಟಕದ ಅತಿ ದೊಡ್ಡ ಕಣ್ಣಿನ ನೆಟ್ವರ್ಕ್, ಕಣ್ಣಿನ ವಿಭಾಗ ಮತ್ತು ಸೌಲಭ್ಯಗಳು. ಕಣ್ಣಿನ ಎಲ್ಲಾ ತೊಂದರೆಗಳಿಗೂ ಒಂದೇ ಸೂರಿನಡಿಯಲ್ಲಿ ಚಿಕಿತ್ಸೆ ಲಭ್ಯ. 5 ಅಂತಾರಾಷ್ಟ್ರೀಯ ಗುಣಮಟ್ಟದ ಮಾಡ್ಯುಲರ್ ಆಪರೇಷನ್ ಥಿಯೇಟರ್ಗಳು, 24/7 ಸೇವೆ. ಪ್ರಸಾದ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ ಮಂಗಳೂರು, ಮಹಾಕಾಳಿ ದೇವಸ್ಥಾನದ ಹತ್ತಿರ, ಪಂಪೆಲ್, ಉಜ್ಜೋಡಿ, ಮಂಗಳೂರು ಹಾಗೂ ಉಡುಪಿ, ಸುಳ್ಯ, ತೀರ್ಥಹಳ್ಳಿ. ಇದು ದುರ್ಬಲವಾದದ್ದಲ್ಲ, ಇದು ಬಲಿಷ್ಠವಾಗಿದೆ. ತಮಾಮ್ ಫರ್ನಿಚರ್ ವರ್ಲ್ಡ್ ಅತ್ಯುತ್ತಮ ಗುಣಮಟ್ಟದ ಫರ್ನಿಚರ್ಗಳನ್ನು ನಿಮಗಾಗಿ ನೀಡುತ್ತಿದೆ. ವ್ಯಾರಂಟಿಯೊಂದಿಗೆ ಉಚಿತ ಹೋಮ್ ಡೆಲಿವರಿಯನ್ನು ನಿಮ್ಮದಾಗಿಸಿಕೊಳ್ಳಿ. ತಮಾಮ್ ಫರ್ನಿಚರ್ ವರ್ಲ್ಡ್, ಗುಣಮಟ್ಟದಿಂದ ಯೋಚಿಸಿ, ಐಷಾರಾಮಿ ಜೀವನ ನಡೆಸಿ. Think luxury, live luxury. Free delivery with warranty. Tamam, finest quality at affordable price. Tamam Furniture World, Uppala, Bandiyod, Udyavar. Now at Mangalore.
ವಿರಾಮದ ಬಳಿಕ ಅಸ್ತ್ರಾ ಗ್ರೂಪ್ ದಸರಾ ಸಂಭ್ರಮ ಪವರ್ಡ್ ಬೈ ಲ್ಯಾಂಡ್ ಟ್ರೇಡ್ಸ್ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ದಿವ್ಯ ದೇಗುಲ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ನೋಡ್ತಾ ಇದ್ದೀರಿ ಉಡುಪಿ ಉಚ್ಚಿಲದ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ನವರಾತ್ರಿಯ ವೈಭವವನ್ನು. ಮಧುಸೂದನ ಕಾಮಿನಿಯಾದಿ ಲಕ್ಷ್ಮಿ ಜಯ ಪಾಲಯ ಐಕಲಿ ಕಲ್ಮಶನಾಶಿನಿ ಕಾಮಿನಿ ವೈದಿಕ ರೂಪಿಣಿ ವೇದ. ಉಚ್ಚಿಲ ದಸರಾದಲ್ಲಿ ಎಲ್ಲ ವಿಭಾಗದವರು ಕೂಡ ಒಟ್ಟು ಸೇರಿ ಮಾಡಿಕೊಳ್ಳುವಂತಹ ಒಂದು ಕಾರ್ಯಕ್ರಮ. ಹಾಗಾಗಿ ಅದ್ಭುತವಾಗಿ ಅದು ಮೂಡಿ ಬರ್ತಾ ಇದೆ. ನನ್ನ ಜೊತೆ ದಕ್ಷಿಣ ಕನ್ನಡ ಮಹಾಜನ ಮಹಾಸಭಾ ಅದರ ಮಹಿಳಾ ವಿಭಾಗದ ಅಧ್ಯಕ್ಷರು ಉಷಾರಾಣಿ ಅವರು ನಮ್ಮ ಜೊತೆ ಇದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಮಹಿಳೆಯರಿಗೆ ವಿಶೇಷ ಆದ್ಯತೆ ಪ್ರತಿ ವರ್ಷ ಕೂಡ ನಾವು ನೋಡ್ತಾ ಇರ್ತೇವೆ. ಈ ಸಲ ಹೇಗೆ ಅಂತ ನಾವು ಅವ್ರನ್ನ ಕೇಳಬೇಕು. ಉಷಾರಾಣಿಯವರೇ, 3 ವರ್ಷದ ಉತ್ಸವ ಬಹಳ ಅದ್ದೂರಿಯಿಂದ ನಡೆಯಿತು. ಇದೀಗ 4ನೇ ವರ್ಷ. ನೀವು ಮಹಿಳೆಯರು ಯಾವ ರೀತಿಯಲ್ಲಿ ಇದರಲ್ಲಿ ಪಾಲ್ಗೊಳ್ತಾ ಇದ್ದೀರಿ? ಮಹಿಳೆಯರಿಗೆ ಒಂದಿಲ್ಲಿ ವಿಶೇಷ ಸ್ಥಾನ ಕೊಟ್ಟಿರ್ತಾರೆ. ಪ್ರತಿಯೊಂದು ಕಾರ್ಯಕ್ರಮದಲ್ಲಿಯೂ ನಮ್ಮ ಮಹಿಳೆಯರನ್ನು ಮುಂದಿಟ್ಕೊಂಡೇ ಅವರು ಮಾಡ್ತಾರೆ. ಆಗ ನಮ್ಮದೀಗ ಈಗಾಗಲೇ ಸೆಪ್ಟೆಂಬರ್ 1ರಿಂದ ನಮ್ಮ ಕೆಲವು ಪೂರ್ವಭಾವಿ ತಯಾರಿಗಳೆಲ್ಲ ನಾವು ಶುರು ಮಾಡಿಕೊಂಡಿದ್ದೇವೆ. ಅಂದರೆ ಕುಂಕುಮದಾಗಲಿ ಕುಂಕುಮಾರ್ಚನೆ ಎಂಬ ಒಂದು ವಿಶೇಷತೆ ಅಂದರೆ ನಮ್ಮ ಬ್ರಹ್ಮಕಲಶೋತ್ಸವದಿಂದ ಕುಂಕುಮಾರ್ಚನೆ ವಿಶೇಷತೆ ಇಲ್ಲಿ ಒಂದಿದೆ. ಅದಕ್ಕೋಸ್ಕರ ನಾವು ಪೂರ್ವಭಾವಿಯಾಗಿ ತಯಾರಿಗಳನ್ನು ಈಗಾಗಲೇ ನಾವು ಮುಗಿಸುವ ಹಂತದಲ್ಲಿದ್ದೇವೆ. ಹಾಗೆ ಪ್ರಸಾದ ಕಟ್ಟುವುದು, ಕುಂಕುಮ ಪ್ರಸಾದ ಅಂಥದ್ದೆಲ್ಲ. ಕುಂಕುಮಾರ್ಚನೆ ಅದು ಹೇಗೆ ನಡೆಯುದು? ಕುಂಕುಮಾರ್ಚನೆ ಅಂದರೆ ಒಂದು 6:30ಗೆ ಸ್ಟಾರ್ಟ್ ಆದರೆ ಒಂದು 7:45ವರೆಗೆ 6 ಗಂಟೆಯಿಂದ 6:30ವರೆಗೆ ಅರ್ಧ ಗಂಟೆ ಇದು ಸಹಸ್ರ ಕುಂಕುಮಾರ್ಚನೆ ಪ್ರತಿ ಒಂದು ಮಹಿಳೆಯರಿಂದ. ಅದು ನಮ್ಮ ಇಲ್ಲ ಹಾಗೇನಿಲ್ಲ, ಯಾರು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಬರ್ತಾರೆ. ಈ ವರ್ಷವೂ ಬರಬೇಕಂತೇಳಿ ನಿಮ್ಮ ಮಾಧ್ಯಮ ಮುಖಾಂತರ ನಾನು ಅವರಿಗೆ ಮನವಿ ಮಾಡ್ತೇನೆ. ಅಂದರೆ ಅದೊಂದು ವಿಶೇಷತೆ ಅಂದರೆ ನಾವು ದುರ್ಗೆಯರ ಎದುರುಗಡೆ ಮಂತ್ರಾಕ್ಷತೆಯ ಜೊತೆಯಾಗಿ ಅದನ್ನೆಲ್ಲ ಕುಂಕುಮಾರ್ಚನೆ ಮಾಡ್ತೇವೆ. ಆಮೇಲೆ ಆರತಿ, ಮಂಗಳಾರತಿ, ಮಹಾಮಂಗಳಾರತಿ ಜೊತೆ ಅದೆಲ್ಲ ಮುಕ್ತಾಯಗೊಳ್ತದೆ. ಅದೊಂದು ನಮ್ಮ ಸಂಪ್ರದಾಯವನ್ನು ನಾವು ಹೇಗೆ ನಡೆಸಿಕೊಂಡು ಹೋಗ್ಬೋದು, ಆ ಕುಂಕುಮದ ಮಹತ್ವ ಏನಂತೇಳಿ ಆ ಸಮಯದಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ಮತ್ತು ಭಜನಾ ತಂಡ ಉಂಟಾ ಮಹಿಳೆಯರದು? ಮಹಿಳೆಯರ ಭಜನಾ ತಂಡ ಅದು ದಿನ ಅದು ಹಂತ ಬರ್ತಾರೆ ಅವರು. ಅದಕ್ಕೊಂದು ಸಮಯ ನಿಗದಿಪಡಿಸ್ತೇವೆ ನಾವು. ಹಾಗೆ ಕ್ಷೇತ್ರದಲ್ಲಿ ಅಂತೂ ಮಹಿಳಾ ಭಜನಾ ತಂಡ ದಿನ ಶುಕ್ರವಾರ ಮಂಗಳವಾರದಂದು ಇಲ್ಲಿ ಇದನ್ನು ಭಜನೆ ಇರ್ತದೆ ಇಲ್ಲಿ. ಮತ್ತು ಶುಕ್ರವಾರದಂದು ತಾಳಮದ್ದಳೆ, ಯಕ್ಷಗಾನ ಅಂತೂ ಈ ದೇವಸ್ಥಾನದಲ್ಲಿ ಮಹಿಳೆಯರದಲ್ಲ, ಹೀಗೆ ತಂಡಗಳದ್ದು ಬೇರೆ. ಹೌದು. ಈಗ ಕಾರ್ಯಕರ್ತರ ಒಂದು ತಂಡದಲ್ಲಿ ಈ ಸ್ವಯಂ ಸೇವಕರು ಮಹಿಳಾ ವಿಭಾಗವೇ ಒಂದು ಉಂಟಾ? ಹೌದು ಸರ್, ನಮ್ಮದು ಮೊಗವೀರ ಮಹಿಳಾ ಮಹಾಜನ ಸಂಘ ದಕ್ಷಿಣ ಕನ್ನಡ ಮತ್ತು ಉಡುಪಿ ನಮ್ಮದೇ ಆದ ಒಂದು ಅದರದ್ದು ನಾವು ಅಂಗಸಂಸ್ಥೆ ಆದರೂ ನಮ್ಮದೇ ಆದ ಒಂದು ಇಲ್ಲಿ ಚಾಪು ಇದೆ. ಅಂದರೆ ಪ್ರತಿಯೊಂದಕ್ಕೂ ಮಹಿಳೆಯರನ್ನು ಮುಂದಿಟ್ಕೊಂಡು ನಮ್ಮ ಮಹಿಳೆಯರು ಎಲ್ಲ ನಮ್ಮಿಂದ ಆದಷ್ಟು ಅವ್ರಿಗೆ ಎಕ್ಸ್ಪೆಕ್ಟೇಷನ್ಸ್ ಇದೆ ಸರ್. ಆ ರೀತಿ ಅವರ ಎಕ್ಸ್ಪೆಕ್ಟೇಷನ್ ಏನಿದೆ ಆ ರೀತಿಯಾಗಿ ನಾವು ಅದನ್ನು ಮುಂದುವರಿಸಿಕೊಂಡು ಹೋಗ್ತೇವೆ. ನಮ್ಮಿಂದ ಯಾವ ದೇವಿಯ ವಿಷಯದಲ್ಲಿ ಯಾವುದೇ ವಿಷಯದಲ್ಲಿ ಒಂದು ಚ್ಯುತಿ ಬರದ ರೀತಿ ನಾವು ಮುಂದುವರಿಸ್ಕೊಂಡು ಹೋಗ್ತೇವೆ. ಇದು 3 ವರ್ಷದಿಂದ ನಡೆದಿದ್ದೇನೆ. ಅದು ನಮಗೊಂದು ಅಭ್ಯಾಸ ಬಲ ಆಗಿ ಹೋಗಿದೆ. ಅದರಿಂದ ಕೆಲವು ವಿಶೇಷಗಳನ್ನು ಪ್ರತಿ ವರ್ಷ ಒಂದು ಜೋಡಣೆ. ಈ ಸಲ ಹೇಳ್ತಿದ್ರು ಸರ್ ಅವರು, ಯಕ್ಷಗಾನದೊಂದು ವಿಶೇಷತೆ ಇದೆ. ಹಾಗೇನು ಜೋಡಣೆ ಆದಾಗ ಅದಕ್ಕೆ ತಕ್ಕಾಗಿ ನಮ್ಮ ಕೆಲವು ಕಾರ್ಯಕ್ರಮಗಳು ನಡುವಂಥದ್ದು ಇರ್ತದೆ. ಈಗ ನವರಾತ್ರಿ ಅಂತ ಹೇಳಿದರೆ ನವಶಕ್ತಿಗಳ ಆರಾಧನೆ, ಮಹಿಳೆಯರಿಗೆ ವಿಶೇಷ ಪ್ರಾಶಸ್ತ್ಯ, ಮಾತೃ ರೂಪದಲ್ಲಿ ನಾವು ದೇವಿಯನ್ನು ಕಾಣುವಂಥದ್ದು ಅಲ್ವಾ? ಆ ಕಾರಣದಿಂದ ಈಗ ನಿಮ್ಮ ಮಾತನ್ನು ಕೇಳಿದರೆ ಮಹಿಳೆಯರಿಗೆ ಭಾಳ ಪ್ರಮುಖವಾದಂತಹ ಒಂದು ಸ್ಥಾನವನ್ನು ಕೂಡ ಇಲ್ಲಿ ನೀವು ಕೊಟ್ಟಿದ್ದೀರಿ. ಈಗ ಕುಂಕುಮಾರ್ಚನೆ ಬಗ್ಗೆ ಎಲ್ಲ ಹೇಳಿದಿರಿ. ಹಾಗಾಗಿ ಮಾಧ್ಯಮದ ಮೂಲಕ ಇದನ್ನು ನೋಡುವಂತಹ ಮಹಿಳೆಯರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಹೇಳಿಕೆ ಅಂದರೆ ಈಗೀಗಿನ ಇದರಲ್ಲಿ ನಾವು ನಮ್ಮ ಸನಾತನ ಹಿಂದುತ್ವ ಆ ಬಗ್ಗೆ ಎಲ್ಲರಿಗೂ ಒಂದು ಪೂರ್ತಿ ಅನ್ನೋದಿದ್ರೂ ಒಂದು 75% ಅಂತೂ ಜಾಗೃತಿ ಮೂಡಿದೆ, ಶ್ರದ್ಧೆ ಇದೆ. ಹಾಗೆ ಇಲ್ಲಿಗೆ ಈಗ ಮೊದಲಿನ ವರ್ಷದಲ್ಲಿ ನಾವು ಹೇಗೆ ದಸರಾ ಮಾಡಿದೆ ಅದಕ್ಕಿಂತ ಈ ವರ್ಷದಲ್ಲಿ ಹೋದ ವರ್ಷದಲ್ಲಿ ತುಂಬ ಜನಸಂಖ್ಯೆ ಹೆಚ್ಚಿದೆ. ಈ ವರ್ಷ ಇನ್ನೂ ಹೆಚ್ಚಿನ ಜನಸಂಖ್ಯೆ ಬರ್ಬೋದು ಅನ್ನೋ ಒಂದು ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಅದೇ ರೀತಿ ನಮ್ಮ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ಸರ್
ಖಂಡಿತ ಅವರು ಬರ್ತದ್ದು. ಈ ಸಲ ತುಂಬ ದೂರದಿಂದ ಜನ ಬರ್ತಾರೆ. ದೂರದಿರೋದು ಅಲ್ಲ, ವಿದೇಶಗಳಿಂದಲೇ ಇಲ್ಲಿ ಬರುವಂಥ ಒಂದು ಚಾನ್ಸಸ್ ಇದೆ ಸರ್. ಸರಿ, ನೋಡಿ, ಈ ಕಾರ್ಯಕ್ರಮ ನೋಡ್ತಾ ಇರುವಂಥ ಮಹಿಳೆಯರು ನೀವು ಬರಬೇಕಂತ ಹೇಳ್ತಾರೆ ಉಷಾರಾಣಿಯವರು. ಹಾಗೆ ಪುರುಷರು ಇದ್ದರೆ ಬಹುಶಃ ನೀವು ನಿಮ್ಮ ಕುಟುಂಬದವರನ್ನೆಲ್ಲ ಕರ್ಕೊಂಡು ಬನ್ನಿ. ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ. ದೇವರ ದರ್ಶನ ಮತ್ತು ಅರ್ಚನೆ ಕೂಡ ಅವಕಾಶವನ್ನು ಮಾಡಿಕೊಡ್ತಾರೆ. ಅನ್ನಪ್ರಸಾದದ ವಿಷಯದಲ್ಲಿ ಸಹ ರಾತ್ರಿ 9:30ವರೆಗೆ ಅನ್ನಪ್ರಸಾದದ್ದು ಏನು ತೊಂದರೆ, ಅದರಿಂದ ಈವನ್ ನಮ್ಮ ಏನು ಹೇಳ್ತೇವೆ ಫಲಹಾರ, ಸಂಜೆ ಹೊತ್ತಿಗೆ ಫಲಹಾರ ಅದರದ್ದು ವ್ಯವಸ್ಥೆನೂ ಇದೆ ಇಲ್ಲಿ. ಅದರಿಂದ ಯಾವ ಹೊತ್ತಿಗೂ ಬಂದರೂ ಏನಿಲ್ಲ, ಏನು ತೊಂದರೆ ಇಲ್ಲ. ನೋಡಿ, ಯಾವ ಹೊತ್ತಿಗೂ ಬಂದರೂ ತೊಂದರೆ ಇಲ್ಲ. ಕೈ ಬೀಸಿಕೊಂಡು ಬಂದರೆ ಸಾಕು. ಎಲ್ಲ ವ್ಯವಸ್ಥೆಗಳನ್ನು ಕೂಡ ಇಲ್ಲಿ ಸ್ಥಳೀಯರು ಮಾಡಿಕೊಡ್ತಾರೆ ನಿಮಗೆ. ದಿನನಿತ್ಯ ಊಟದ ವ್ಯವಸ್ಥೆ ಇದೆ. ಈಗ 4 ವರ್ಷದಿಂದ ದಿನನಿತ್ಯ ಊಟದ ವ್ಯವಸ್ಥೆ. ಅದು ನಮ್ಮ ಮಹಿಳಾ ಸದಸ್ಯರೇ ಪ್ರತಿಯೊಂದು ಊರಿಗೆ ನಾವು ಪಾಳಿ ಥರ ಕೊಟ್ಟಿರ್ತೇವೆ. ಅವರೇ ಬಂದು ಇಲ್ಲಿ ಅನ್ನಪ್ರಸಾದ ವಿತರಣೆದು ಕೆಲಸ 4 ವರ್ಷದಿಂದ ದಿನನಿತ್ಯ ಮಾಡ್ತಾ ಇದ್ದೇವೆ. ಆಗಲಿ, ಧನ್ಯವಾದಗಳು. ನಮ್ಮ ನವರಾತ್ರಿಯ ಸಮಯದಲ್ಲಿ ದೇವಿ ಆರಾಧನೆಯನ್ನು ಕುಟುಂಬ ಸಮೇತವಾಗಿ ಮಾಡುವುದಕ್ಕೆ ಎಲ್ಲ ಅವಕಾಶಗಳು ಕೂಡ ಇಲ್ಲಿ ಇದ್ದಾವೆ ಅಂತ ನೀವು ಹೇಳಿದಿರಿ. ವಿಸರ್ಜನೆ ದಿವಸವನ್ನು ನಾನು ಹೇಳೋದಾದರೆ ಅದೊಂದು ವಿಶೇಷತೆ ಏನಂದರೆ, ಪ್ರತಿ ಮಹಿಳೆಯರ ಕೈಯಲ್ಲಿ ನಾವು ಹಣತೆ ಕೊಡ್ತೇವೆ. ಅದೊಂದು ವಿಶೇಷತೆ ಇದೆ. ಅಲ್ಲಿ ಗಂಗಾರತಿ ಆಗಬೇಕಾದ್ರೆ ಈಗ ಪ್ರತಿ ಮಹಿಳೆಯರ ಕೈಯಲ್ಲಿ ಹಣತೆ ಕೊಟ್ಟು ಅವರು ಅವರ ದೇವಿಯನ್ನು ಪೂಜೆ ಮಾಡುವಂಥ ಒಂದು ವ್ಯವಸ್ಥೆಯನ್ನು ನಾವು ಅಚ್ಚುಕಟ್ಟಾಗಿ ಮಾಡ್ತಾಯಿದ್ದೇವೆ ಸರ್. ಅದರಿಂದ ವಿಸರ್ಜನೆ ದಿನಾನು ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅದನ್ನು ವಿಜೃಂಭಣೆಯಾಗಿ ನೆರವೇರಿಸುವಂತೆ ಎಲ್ಲರೂ ಸಹಾಯ ಕೋರಿ ನಾನು ಮಾಧ್ಯಮದ ಮುಖಾಂತರ ಎಲ್ಲರೂ ಕೇಳ್ತಿದ್ದೆ. ಆಗಲಿ, ಧನ್ಯವಾದಗಳು. ವೀಕ್ಷಕರೇ, ನಮ್ಮ ಜೊತೆ ಮಹಾಲಕ್ಷ್ಮೀ ದೇವಸ್ಥಾನದ ಪ್ರಬಂಧಕರು ಸತೀಶ್ ಅಮೀನ್ ಪಡುಕೆರೆ ಅವರಿದ್ದಾರೆ. ದೇವಸ್ಥಾನದ ಒಂದು ಉಸ್ತುವಾರಿ ಅಂತ ಹೇಳಬೇಕು. ಇಲ್ಲಿ ನಡೆಯುವಂಥ ಎಲ್ಲ ಕಲಾಪಗಳಿಗೂ ಅವರು ಸಾಕ್ಷಿ. ಹಾಗಾಗಿ ದಸರಾ ಉತ್ಸವದಲ್ಲಿ ವಿಶೇಷವಾಗಿ ಅವರಿಗೆ ಒಂದು ಹೊಣೆಗಾರಿಕೆ ಕೂಡ ಇದೆ. ಅಮೀನ್ರೆ, ಈ ಸರ್ತಿದ ಒಂಜಿ ಉತ್ಸವ 4ನೇ ವರ್ಷದ ಒಂಜಿ ಉತ್ಸವ ವಾ ರೀತಿಯ ತಯಾರಿ ಮಾಡ್ತಂದುಳ್ಳಾರು? ಉಡುಪಿ ಉಚ್ಚಿಲ ದಸರಾ ಬಂದು ನಮ್ಮ ಲೋಕಖ್ಯಾತಿ ಆತನ ಇನ್ನು 3 ವರ್ಷದ ಪಿರಿಯಡ್ ನಮ್ಮ ಸ್ಟಾರ್ಟ್ ಆಯಿನ ಒಂದು ಉಚ್ಚಿಲ ದಸರೋತ್ಸವ ಈ ವರ್ಷ 4ನೇ ಬಾರಿಗೆ ಭಾಳ ಅದ್ದೂರಿಯಾದ ಶಿಸ್ತುಬದ್ಧವಾದ ನಡಪಡು ಬಂದು ನಾಡು ಇಂಕಲ ಮಾಧವೇಶ್ವರ ನಾಡೋಜ ಜಿ.ಶಂಕರ್ ನೇತೃತ್ವಡು ಒಂಜಿ ಸಕಲ ಎಂಕಲ ವ್ಯವಸ್ಥೆಲ್ಲ ಮಲ್ತದ ಇತ್ತದಾದ ಬಂಡ ಬರ್ಪಿನ ಭಕ್ತರವಡು ಮುಲ್ಪ ದರ್ಶನ ಮಲ್ಪರೆಗೆ ಉಲಯ ಪೋಪಿನ ಭಕ್ತರಿಗೆ ಅವಡು ಎರೇಗ್ಲ ತಾಲ ತೊಂದರೆ ಒಂದು ಲೆಕ್ಕ ದಿನಕ್ಕೆ 1,000 ಜನ ಸ್ವಯಂ ಸೇವಕರು ದಿನಾಲ ವರ್ಕ್ ಮಲ್ಪಾರು. ಪಕ್ಕಂಚನೆ ಸ್ವಚ್ಛತಾ ಕಾರ್ಯಕ್ರಮ ಅಂಚನೆ ಪ್ರತಿದಿನ ಕಾಂಡೆ 10 ಗಂಟೆ ಸ್ಟಾರ್ಟ್ ಆಯಿನ ಭಜನಾ ಕಾರ್ಯಕ್ರಮ, ಮಧ್ಯಾಹ್ನ ಭಕ್ತಿ ಸಂಗೀತ ಕಾರ್ಯಕ್ರಮ, ಅವಳಕ್ಕ 5 ಗಂಟೆಗೆ ಧಾರ್ಮಿಕ ಸಭಾ ಕಾರ್ಯಕ್ರಮ, 5:45 ನಮ್ಮ ಶಾಸ್ತ್ರ ಮಹಿಳೆಯರಿಂದ ಕುಂಕುಮಾರ್ಚನೆ ಸಾಮೂಹಿಕವಾದ ನಡಪುಂಡವು. ಅವಳಕ್ಕ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮ ಸ್ಟಾರ್ಟ್ ಆಪುಂಡು ಕೂಡ ಬಯ್ಯ 10:30 ಗಂಟೆ ಮುಟ್ಟ ಬೇತೆ ಕಲಾವಿದರು, ದೇಶದ ರಾಜ್ಯದ ಪ್ರಖ್ಯಾತ ಕಲಾವಿದರು ನಮ್ಮ ಬರ್ತದೆ. ಸ್ವಲ್ಪ ದೇವರನ ಸನ್ನಿಧಾನಡು ಒಂಜಿ ಅಕಲ ಸಾಂಸ್ಕೃತಿಕ ಒಂಜಿ ಪ್ರತಿಭೆಯನ್ನು ತೋಜಾರು ಎಲ್ಲರು. ಅಂಚನೆ ಶುರುದಿನ 22ನೇ ತಾರೀಕು ನೀವು ದಸರಾ ಬಯ್ಯ 7 ಗಂಟೆಗೆ ನಮ್ಮ ರಾಜ್ಯದ ದೇಶದ ಖ್ಯಾತ ಕಲಾವಿದನ ಗುರುಕಿರಣ್ ನೈಟ್ಸ್ ಬಂದುಂಡು ಅವಲ ಭಾರಿ ಎಡ್ಡೆ ಕಾರ್ಯಕ್ರಮ. ಸಾಧಾರಣ ಒಂದು 10-15 ಸಾವಿರ ಕ್ರೌಡ್ ಆಪಿನ ಒಂದು ಅವಕಾಶ ಎಲ್ಲ ಉಂಡ ಇಕ್ಕೆ ಬೇಕಾಯ್ತು ಎಂಗ್ಲ ವ್ಯವಸ್ಥೆ ಎಲ್ಲ ಎಂಗ್ಲ ಮಲ್ದ. ಅಂಜನೆ ಬೊಕ್ಕ ಸಾಮೂಹಿಕ ದಾಂಡಿಯ ಬಂದು ಮಲ್ಪ ಎಂಕ್ಲ ಪ್ರತಿದಿನ ಬೇತೆ ತಂಡದಾಗಲಿ ಭಜನೆ ಬರಪ್ಪ ಅಂಚ ಸಾಮೂಹಿಕ ದಾಂಡಿಯ ಪಣ ನಮ್ಮ ಇಡೀ ರಥಬೀದಿ ಸುತ್ತ ಸಾಧಾರಣ 2,000-3,000 ಜನ ಒಟ್ಟ ಏಕಕಾಲಡು ದಾಂಡಿಯ ನೃತ್ಯ ಮಲ್ಪಾರು. ಅಂಚನೆ ಕುಣಿತ ಭಜನೆ ವಿಶೇಷ ಪಂಡ ನಮ್ಮ ರೆಡ್ಡಿ ಜಿಲ್ಲೆದ ದಕ್ಷಿಣ ಉಡುಪಿ ಜಿಲ್ಲೆದ ಭಜನಾ ಕಲಾವಿದರು ಭಜನಾ ತಂಡಲು ಬತ್ತದು ಇಡೀ ರಥಬೀದಿ ಸುತ್ತ ಏಕಕಾಲಡು 1 ಗಂಟೆ 1.5 ಗಂಟೆ ಹರಿನಾಮನ ಸಂಕೀರ್ತನೆ ದೇವರನ ಸನ್ನಿಧಾನಡು ಗುಂಪದು ಒಂದೇ ನೆಟ್ಟು ಸುತ್ತು ದೇವರ ರಥಬೀದಿ ಸುತ್ತು ಬರ್ಪಿನ ಒಂದು ಕಾರ್ಯಕ್ರಮ ಭಾಳ ಭವಿಷ್ಯರ್ಲ ಯಶಸ್ವಿ ಆತನು. ಈ ಸರ್ಲ ಐಕೆ ಕೂಡ ಒಂದು ಎಡ್ಡ ರೀತಿಯ ಸಿದ್ಧತೆಯನ್ನು ಮಲ್ತಂದ ಆಡ್ಬೇಕ. ನಮ್ಮ ಒಂದು ನಾಟಕ ಒಂಜಿ ವಿಜಯಕುಮಾರ್ ಕೊಡಿಯಲ್ ಬೇರೆನ ಶಿವಾಜಿ ನಾಟಕ ಹಾಕೊಂಡು ಬೊಕೊಂಜಿ ಕಾಪಿ ಕಾಡ್ರನ ಪುದರ್ದಿತ್ತಿ ನಾಟಕ ಐಟು ಪುರ ದುಂಬದ ಕಲಾವಿದರು ಹಿರಿಯ ಕಲಾವಿದರು ಮತ್ತು ಒಳ್ಳೆಯರು ಬೊಕ್ಕ ಒಂದು ಜೋಡು ಜೀಟಿಕೆ ಸಾಯಿ ಕಲಾ ಬಲಗ ಒಂದು ಬೈಕಂ ಪಡೆದ ಅಕಲ್ನ ಒಂಜಿ ಜೋಡು ಜೀಟಿಕೆ ನಾಟಕ ಎಲ್ಲ ಹಾಕೊಂಡು ಮೂಜಿ ನಾಟಕ ನಮ್ಮ ದೇವಸ್ಥಾನದ ಎದುರದ ವೇದಿಕೆ ಹಾಪುಡು ಅಲ್ಪಂಡ ಅಗ್ಲಕ್ಕೆಲ್ಲ ಡಿಸ್ಟರ್ಬ್ ಆಗ ಬಲ್ಲಿ ಮುಲ್ಪ ಲೈಟ್ ಪುರ ಉಪ್ಪು ಅಲ್ಪ ಲೈಟ್ ಪುರ ಒಂದು ಮಲ್ತಾಗ ನಾಟಕ ಒಂಜಿ ಪೊರ್ಲುಡು ಸಾಂಗೋಡ ಹಾಪಿನಕ್ಕ ಪೂರ ವ್ಯವಸ್ಥೆ ಹಿಂಗೆ ಮಲ್ತದೆ. ಅಂಜನೆ ಕುಸ್ತಿ ಸ್ಪರ್ಧೆ ಭಾಳ ನಮ್ಮ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಡು ಭಾರಿ ಕುಸ್ತಿಗೆ ಇತ್ತ ಅವಕಾಶ ಉಂಟು. ಇತ್ತ ದೇಶ ವಿದೇಶಡು ಒಲಿಂಪಿಕ್ ಅವಡು ಮಸ್ತ್ ಕುಸ್ತಿದ
ಪದಕಲು ನಮ್ಮ ದೇಶ ಬರೋದು ನಂಚಾದು ಅಗ್ಲೇ ಒಂಜಿ ಸ್ಥಳೀಯ ಪ್ರತಿಭೆಲೆ ಪ್ರೋತ್ಸಾಹ ಕೊಡ್ಬೇಕು ದೃಷ್ಟಿ ಕಳೆದ ಪೋಯಿನ ವರ್ಷ ಹಿಡಿದು ಎಂಕಲು ಕುಸ್ತಿ ಸ್ಪರ್ಧೆ ಸ್ಟಾರ್ಟ್ ಮಾಡ್ದ ಅಂಚನೆ ಈ ವರ್ಷ ಮೈಸೂರು ದಸರೋಡು ಮೋಸ್ಟ್ಲಿ ದೇಹದಾಡೆ ಸ್ಪರ್ಧೆ ಇಜ್ಜಿ ಅಂಚಾದ ಎಂಕಲು ನಮ್ಮ ಉಂದೆಟ್ಟು ಉಡುಪಿ ದಸರಾ ಉಚ್ಚಿಲ ದಸರೋಡು ರಾಜ್ಯ ಮಟ್ಟದ ಒಂದು ದೇಹದಾಡ ಸ್ಪರ್ಧೆನ ಈ ವರ್ಷ ಆಯೋಜನೆ ಮಾಡ್ತಿದ್ದೆ ಅಂಚನೆ ಚಿತ್ರಕಲಾ ಸ್ಪರ್ಧೆ ರಂಗೋಲಿ ಸ್ಪರ್ಧೆ ಶಾರದಾ ದೇವಿನ ಚದ್ಮ ಸ್ಪರ್ಧೆ ಜೋಕ್ಲೆಗೆ ಇಂಚನೆ ಬೆತ್ತಬೇತ ನಮ್ಮಿಂದ ಸ್ಪರ್ಧೆ ದಿವಂತ ಅಂಚನೆ ನಮ್ಮ ಪೊಣ್ಣು ಪುಲ್ಲಿನಲ್ಲಿಕೆ ಕಾರ್ಯಕ್ರಮ ಉಂಟು ಅವು ಮಹಾಲಕ್ಷ್ಮಿ ಬ್ಯಾಂಕ್ದಾಗ ಪ್ರಯೋಜನ ಮಲ್ಪನ ಪೊಣ್ಣು ಪಿಲ್ಲಿನಲ್ಲಿಕೆ ಬಣ್ಣ ಆಗ್ಲಿ ಕಾಸ್ಟ್ಯೂಮ್ ಬಣ್ಣ ದೇವನಂದತ ಡ್ರೆಸ್ ಇಡೋದು ತಕನ ಒಂಜಿ ಸಮವಸ್ತ್ರ ಬರ್ತದೆ ಮುಲ್ಪ ಪೊಣ್ಣು ಪಿಲ್ಲಿನಲ್ಲಿಕೆ ಬಂದು ಒಂಜಿ ಕಳೆದ 2 ವರ್ಷ ಇಂಚಿಲ್ಲ ಹಿಂಗೆ ಮಲ್ತದಿಲ್ಲ ಈ ವರ್ಷ ಈ ವೇದಿಕೆ ನಮ್ಮ ದೇವಸ್ಥಾನದ ಈ ನಮ್ಮ ಪ್ರಧಾನ ವೇದಿಕೆ ಅವಳು ಅವರುಂಡು ಅಂಚೆ ಪ್ರತಿದಿನ ಬಕ್ಕ ಲಾಸ್ಟ್ ದಿನಲ್ಲ ಒಂಜಿ ಕುಡ್ಲದಾಗಲ್ಲ ಮತ್ತು ನಮ್ಮ ರಾಜ್ಯದ ಖ್ಯಾತ ಕಲಾವಿದರ್ನಾಗಲ್ಲ ಒಂಜಿ ಆರ್ಕೆಸ್ಟ್ರಾ ಉಂಡು ಅಂಚನೆ ಸಮುದ್ರ ಬತ್ತಿಟ್ಟು ಜಲಸ್ತಂಭನದಾಪಿ ನದಿನಲ್ಲ ಒಂಜಿ ಅಲ್ಪಲ ಒಂಜಿ ಸಂಗೀತ ಕಾರ್ಯಕ್ರಮ ದಿವಂದ ಅಂಚನೆ ವಿಶೇಷವಾದ ಈ ವರ್ಷ ನಮ್ಮ ಪೊರ್ಲುಡು ನಮ್ಮ ದಸರಾ ಶೋಭಾಯಾತ್ರೆ ಆಪಡ್ಪಿನ ದೃಷ್ಟಿಡು ಒಂಜಿ 10-30 ಟ್ಯಾಬ್ಲೆಟ್ ಲಿಮಿಟ್ ಮಲ್ದ ಅವು ಟೈಮ್ ಡೆ ಮುಗೇಡು ಬಂಪಿನ ಉದ್ದೇಶಡು ಪೊರ್ಲುದ ಮಸ್ತ್ ಜನ ಸೇರಿದು ಮಲ್ಪುನ ಒಂಜಿ ಪೊರ್ಲುದ ಟ್ಯಾಬ್ಲೋ ಪೂರ ವ್ಯವಸ್ಥೆ ಆಧುನಿಕವಾದ ಹೊಸ ರೀತಿಯ ಒಂದು ಟ್ಯಾಬ್ಲೋ ವ್ಯವಸ್ಥೆ ಈ ಸಲ ಎಂಕ್ಲು ಮಲ್ತೊಂದಿಲ್ಲ ಅಂಚನೆ ಬೋಡಾಪಿನ ವಸ್ತು ಪ್ರದರ್ಶನದ ಬಗ್ಗೆ ನಿಂಗೆಲ್ಲ ಭಾಷೆ ಕಳೆದ ಪೋಯಿನ ವರ್ಷೋಡು ಇಂಚಿಲ್ಲ ಆ ವಸ್ತು ಪ್ರದರ್ಶನ ಎಂಕೆಲ್ಲ ಹೈಲೈಟ್ ಆಗೊಂದುಂಡು ಇಡೀ ದೇಶೋಡು ರಾಜ್ಯೋಡು ಪುದರ್ ಪೋಪಿನ ಮಾಡಿ ವಸ್ತು ಪ್ರದರ್ಶನ ಈ ಸಲ ಲಂಚನೆ ಒಂಜಿ 10-50 ಸ್ಟಾಲ್ ವಸ್ತು ಪ್ರದರ್ಶನ ಬೇತ ನಮ್ಮಿಂದ ಕಲೆಗೆ ಪ್ರತಿಭೆಲೆಗೆ ಒಂದು ಪ್ರೋತ್ಸಾಹ ದೃಷ್ಟಿಡು ಕೊರ್ಪಿನ ದೃಷ್ಟಿಡು ದೇವಸ್ಥಾನದ ಬರಿಟೆ ನಮ್ಮ ಕೆರೆತ ಬರಿಟೆ ವಸ್ತು ಪ್ರದರ್ಶನ ಅವಲ ಆಯೋಜನೆ ಮಾಡಿದ ಐಕ್ಲ ಪೋಪಿನಾಗಲೇ ಬರ್ಪಿನಾಗಲೇ ಸಾಂಗ್ ಅವ್ರ ಲೈನ್ ಮಲ್ಪಿನ ಪೂರ ವ್ಯವಸ್ಥೆ ಇಂಕ್ಲ ಅಲ್ಪ ಮಲ್ತದೆ ಅಂಚಾದು ಈ ವರ್ಷ ಟೋಟಲಿ ಪೊರ್ಲದ ಒಂಜಿ ದಸರಾ ಆಪುಂಡು ಉಡುಪಿ ಉಚ್ಚಿಲ ದಸರಾ ಪಂಪಿನ 4ನೇ ವರ್ಷದ ಈ ಸಲ ಪೊರ್ಲದ ದಸರಾ ಆಪಿನ ಪೂರ ಸಿದ್ಧತೆ ಎಲ್ಲ ಇಂಕಲ್ಲ ಕಮಿಟಿ ತಗೊಂಡು ಮಲ್ತಿದ್ದೇವೆ ಬರೀ ಸಂತೋಷ ಉಂಡು ಸತೀಶರೇ ಬೊಕ್ಕ ಐತೆ ಬರ್ಪುಣಂಚಿನ ಜನಕುಲೆಗೆ ಆ ರೀತಿಯ ಹೆಸಿಟೇಷನ್ಲ ಬುಡ್ಚಿ ಬರೋಳಿ ಬರ್ಪುಣಂಚಿನ ಹೇಳಿಕೆ ನೀರು ಕೊರ್ನೆಡ್ಡತೆ ಧಾರವಾಡ ಎಂಕೆಲ್ಲ ಒಂದು ದೇವಸ್ಥಾನ ಮಾತಕಡೆಲ್ಲ ಪುದರ್ಬೋದು ಅಂತ ಧಾರವಾಡ ಎಂಕೆಲ್ಲ ಪಾರ್ಕಿಂಗ್ ವ್ಯವಸ್ಥೆ ಬೋಡಾನ ದೇವ್ರದಾಯಿಟ್ಟು ಬೋಡಾನ ಎಂಗೆಲ್ಲ ಪಾರ್ಕಿಂಗ್ ವ್ಯವಸ್ಥೆ ಉಂಡು ಕುಡ್ಲಾಡ ಬರ್ಪಿನ ಈ ಕುಡ್ಲ ಸೈಡ್ ಬರ್ಪಿನ ವೆಹಿಕಲ್ ಒಲ್ಪ ಪಾರ್ಕಿಂಗ್ ಮಲ್ಪಟ್ಟು ಬಂಡ ಎಂಕಲ್ ದೇವಸ್ಥಾನ ಎದುರು ಸರಸ್ವತಿ ಶಾಲೆ ಬಂದುಂಡು ಅಲ್ಪ ಮಸ್ತ್ ಮಲ್ಲ ಮೈದಾನ ಉಂಡು ಐಟ್ಲ ಮಲ್ಪಲಿ ಪಕ್ಕ ಎಂಕಲ್ ಹಾಲ್ದ ಮೊಗವೀರ ಭವನದ VIP ನಾಗಲ್ಲಿ ಬರ್ಪಿನ ಮೊಗವೀರ ಭವನದ ಈ ಹಾಲ್ದ ಎದುರಿಲ್ಲ ಮಲ್ಪಲಿ ಅಂಚನೆ ಉಡುಪಿದ ಸೈಡ್ ಬರ್ಪಿನಾಗೆಲ್ಲಗೆ ನಮ್ಮ ಮಹಾಲಕ್ಷ್ಮಿ ಇಂಗ್ಲೀಷ್ ಮೀಡಿಯಮ್ದ ಸ್ಕೂಲ್ ಎದುರು ಒಂದು ಮಲ್ಲ ಮೈದಾನ ಉಂಡು ಐಟ್ಲ ಎಂಕ್ಲು ಪುರ್ಲದ ಒಂಜಿ ಪಾರ್ಕಿಂಗ್ ವ್ಯವಸ್ಥೆ ಶಿಸ್ತುಬದ್ಧ ಪಾರ್ಕಿಂಗ್ ವ್ಯವಸ್ಥೆ ಎಂಕ್ಲು ಪೂರ ನೆಲಪುರ ಸಮತಟ್ಟು ಮಲ್ತದ ಅಂಚಾದು ಬರ್ಪಿನ ವಂಚನೆ ಕೂಡ ದೇವರ ಉಲಯ ಬೋಪಿನ ಇಕ್ಲ ದೇವರ ಉಲಯ ದರ್ಶನಗಳು ರಶ್ ಒಂದಿಲ್ಲಕ್ಕ ಲೈಂಡ್ ಪೂರ ಎಂಕಲ ಸ್ವಯಂ ಸೇವಕರು ಬೋಯ್ನಾಯ್ತು ಸಿದ್ಧತೆ ಪೂರ ಮಲ್ತದ ಖಂಡಿತವಲ್ಲ ಭಕ್ತರು ಹೆಚ್ಚಿನ ಸಂಖ್ಯೆ ಬರೋರು ನಿಖಿಲ ದಾಲ ತೊಂದರೆ ಒಂದು ಲೆಕ್ಕ ಇಡೀ ಕಮಿಟಿ ಎಂಕ್ಲ ಜವಾಬ್ದಾರಿ ತೊಂಬ ಎಂಕ್ಲು ವಾ ರೀತಿದಲ್ಲ ಎಜುಟೇಷನ್ ಅಥವಾ ಎಂಕ್ಲು ಬತ್ತನ್ನ ರಶ್ ಉಂಡದಾನೆ ಅದು ಬತ್ತನ್ನ ಎಂಚು ಪಿರ ಬರ್ಪಿನಿ ಉಲಯ ಬೋಪಿನ ಎಂಚಿನ ಒಂಜಿ ಪೋಡಿಗೆಲ್ಲ ಬಿಡ್ಚಿ ಆತು ಪೊರ್ಲದ ವ್ಯವಸ್ಥೆ ಎಂಕ್ಲು ದೇವಸ್ಥಾನದ ಒತ್ತಿಟ್ಟು ಎಂಕ್ಲು ಮಲ್ತದ ಖಂಡಿತವಲ್ಲ ನಮ್ಮ ಭಕ್ತರು ಓವ ಒಂಜಿ ಪೋಡಿಗೆ ಮುಜುಗರ ಉಪ್ಪಂದೆ ದೇವರನ್ನ ಸನ್ನಿಧಾನ ಬತ್ತು ದೇವರನ್ನ ದರ್ಶನ ಮಲ್ಪಟ್ಟು ಅಂಚನೆ ಈ ದಸರಾದ ಈ ಪೊರ್ಲದ ಕಾರ್ಯಕ್ರಮ ಪೂರ ನಿಗ್ಲು ತೂದು ಖುಷಿ ಪಡೋಡು ಬಂದು ಎಂಕ್ಲು ಕಮಿಟಿದ ಪರವಾದ ವಿನಂತಿ ಮಾಡ್ತದಲ್ಲ ಬಾರಿ ಪೊರ್ಲುಡ್ಲೆ ಪುಗುರಿಯರು ಸೊಲ್ಮೇಲೆ ನಮ್ಮ ಉಚ್ಚಿಲದ ದಸರಾ ಉತ್ಸವದಲ್ಲಿ ಬಹಳ ಮುಖ್ಯವಾಗಿ ಕಾಣುವಂಥದ್ದು ಹೊಂತಗಾರಿಗಳಾದಂಥ ಯುವಕರ ಸೇವೆ. ಈ ಯುವಕರ ಒಂದು ಪ್ರತಿನಿಧಿಯಾಗಿ ಈ ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಭಾದ ಪ್ರಧಾನ ಕಾರ್ಯದರ್ಶಿಗಳು ಶರಣ್ ಕುಮಾರ್ ಮಟ್ಟು ಅವರು ನಮ್ಮ ಜೊತೆ ಇದ್ದಾರೆ. ಪಾದರಸದ ಪ್ರತಿಭೆ ಅಂತ ಹೇಳ್ಬೋದು. ಬಹುಶಃ ಈ ಉತ್ಸವದ ಹಿಂದೆ ಮುಂದೆ ತುಂಬ ಕೆಲಸಗಳನ್ನು ಅವರು ಮಾಡ್ತಾಯಿದ್ದಾರೆ. ಅವರಲ್ಲಿ ಕೆಲವು ವಿವರಗಳನ್ನು ನಾವು ತಿಳ್ಕೊಳ್ಬೇಕು. ಶರಣ್, ಈಗ 4ನೇ ವರ್ಷಕ್ಕೆ ಪದಾರ್ಪಣೆ ಮಾಡ್ತಾ ಇರುವಂಥ ಉತ್ಸವ, ಏನು ಹೊಸತನವನ್ನು ಮಾಡಲಿಕ್ಕೆ ಹೊರಟಿದ್ದೀರಿ? ಪ್ರಾಯಶಃ ಉಡುಪಿ ಉಚ್ಚಿಲ ದಸರಾ ಒಂದು ಅಮೋಘಪೂರ್ವವಾದಂಥ ಯಶಸ್ಸನ್ನು ಕಾಣ್ತಿದೆ. ನಮ್ಮ ಸಮಾಜದ ಹೆಮ್ಮೆಯ ನಾಯಕರು ಗೌರವಾನ್ವಿತ ನಾಡೋಜ ಜಿ ಶಂಕರ್ ಅವರ ಒಂದು ಅದ್ಭುತ ಪರಿಕಲ್ಪನೆ ಅನ್ನೋದೇ ಉಡುಪಿ ಉಚ್ಚಿಲ ದಸರಾ. ಮಾತೆ ಮಹಾಲಕ್ಷ್ಮಿಯ ಪುಣ್ಯ ಕೃಪೆಯಿಂದ 3 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿಕೊಂಡು 4ನೇ ವರ್ಷದ ದಸರಾ ಕಲಿ ನಾವಿದ್ದೇವೆ. ಈ ಬಾರಿ ವಿಶೇಷವಾಗಿ ಕಳೆದ ಬಾರಿ ನಾವೊಂದು ವಸ್ತು ಪ್ರದರ್ಶನಗಳನ್ನು ಒಂದು ಒಳ್ಳೆಯ ರೀತಿ ಮಾಡಬೇಕೆಂಬ ಯೋಚನೆಯಿಂದ ಮಾಡಿದ್ವಿ. ಅದು ಬಹಳಷ್ಟು ಯಶಸ್ವಿ ಕೂಡ ಆಗಿದೆ. ಅದಕ್ಕೋಸ್ಕರ ಈ ಬಾರಿಯ ದಸರಾಕ್ಕೆ ನಾವೊಂದು ಸುಮಾರು 7 ಕೋಟಿ ರೂಪಾಯಿ ಅಂದಾಜಿನಲ್ಲಿ ಸ್ವಂತ ಒಂದು ಕಟ್ಟಡವನ್ನೇ ವಸ್ತು ಪ್ರದರ್ಶನಕ್ಕಾಗಿ ಕಟ್ಟಿದ್ದೇವೆ. ಅದೇ ಈ ದಸರಾದ ದೊಡ್ಡ ವಿಶೇಷತೆ. ಅದಲ್ಲದೆ ಈ ಬಾರಿ ವಿಶೇಷವಾಗಿ ನಮ್ಮ ರಾಜ್ಯ ಮಟ್ಟದ ಒಂದು ದೇಹದಾಢ್ಯ ಸ್ಪರ್ಧೆಯನ್ನು ಕೂಡ ಇಲ್ಲಿ ಆಯೋಜನೆ ಮಾಡಿದ್ವಿ.
ಅದೇ ರೀತಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಕುಸ್ತಿ, ಅದಕ್ಕೆ ಕೂಡ ಬೆಳ್ಳಿಯ ಗದೆಯ ಒಂದು ಪ್ರಶಸ್ತಿಗಳನ್ನು, ರೋಲಿಂಗ್ ಶೀಲ್ಡ್ಗಳನ್ನು ನಾವು ನೀಡ್ತಾ ಇದ್ದೇವೆ. ಅದಲ್ಲದೆ 11 ದಿನಗಳ ಪರ್ಯಂತ ವಿಶೇಷ ಸಾಂಸ್ಕೃತಿಕ ಮೆರಗು ಈ ಉಚ್ಚಿಲದ ಪುಣ್ಯಕ್ಷೇತ್ರದಲ್ಲಿ ನಡೆಯಲಿಕ್ಕಿದೆ. ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ನಡೆಯುವಂಥ ಮಹಾ ಅನ್ನ ಸಂತರ್ಪಣೆಗೆ ಲಕ್ಷಾಂತರ ಜನರು ಒಂದು ಅನ್ನಪ್ರಸಾದವನ್ನು, ಅದೇ ರೀತಿ ಸಂಜೆಯ ಉಪಹಾರವನ್ನು ಸೇವಿಸುವಂಥ ಸಂದರ್ಭದಲ್ಲಿ ನಿತ್ಯ ನಮಗೊಂದು 1,000ಕ್ಕಿಂತ ಮಿಕ್ಕಿ ಸ್ವಯಂ ಸೇವಕರು ಬರ್ತಾ ಇದ್ದಾರೆ. ನಮ್ಮ ದಸರಾ ಉತ್ಸವ ಸಮಿತಿ ಇರ್ಬೋದು, ನಮ್ಮ ಮಹಾಜನ ಸಂಘ ಇರ್ಬೋದು, ಮಹಿಳಾ ಮಹಾಜನ ಸಂಘ ಇರ್ಬೋದು, ಇಲ್ಲಿಯ ಸ್ಥಳೀಯ ನಮ್ಮ ಎಲ್ಲ ಮೊಗವೀರ ಗ್ರಾಮ ಸಭೆಗಳಿರ್ಬೋದು, ಸಂಯುಕ್ತ ಸಭೆಗಳಿರ್ಬೋದು, ಇವರೆಲ್ಲರ ಅಮೋಘ ಬೆಂಬಲದೊಂದಿಗೆ ಈ ದಸರಾ ಮಹೋತ್ಸವವನ್ನು ನಾವು ಯಶಸ್ವಿಗೊಳಿಸ್ತೇವೆ. ವಿಶೇಷವಾಗಿ ನಮ್ಮ ಇಲ್ಲಿ ನಿತ್ಯ ಕರಸೇವಕರಾಗಿ ನಮ್ಮ ಹೆಜಮಾಡಿಯ ಕರಾವಳಿ ಯುವಕ ಯುವತಿ ವೃಂದ ರಿಜಿಸ್ಟರ್ ಯಜಮಾಡಿ, ಅದೇ ರೀತಿ ಕರಾವಳಿ ಫ್ರೆಂಡ್ಸ್ ಉಚ್ಚಿಲ, ಅದೇ ರೀತಿ ಮಾರುತಿ ಫ್ರೆಂಡ್ಸ್ ಮುಕ್ಕ, ಇಲ್ಲಿಯ ಒಂದು ಸ್ವಯಂ ಸೇವಕರ ತಂಡ ಸ್ಟ್ಯಾಂಡ್ ಬೈ ರೀತಿಯಾಗಿ ಎಲ್ಲಿಯಾದರೂ ಸ್ವಯಂ ಸೇವಕರ ಕೊರತೆ ಆದಲ್ಲಿ ಅಥವಾ ಯಾವುದೇ ಕೆಲಸಗಾರಲ್ಲಿ ತುರ್ತು ಆಗಬೇಕಾದ್ರೆ ಈ ತಂಡ ಇಲ್ಲಿ ದಿನದ 24 ಗಂಟೆ ಕೂಡ ಒಂದು ಸ್ವಯಂ ಸೇವಕರಾಗಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಭಾಳ ತುಂಬ ಕಾರ್ಯಕ್ರಮಗಳೆಲ್ಲ ಹಮ್ಮಿಕೊಂಡಿದ್ದೀರಿ. ಇದನ್ನು ಮಾಡುವುದಕ್ಕೆ ಬೇಕಾಗಿ ಬೇರೆ ಬೇರೆ ವೇದಿಕೆಗಳು ಅಥವಾ ಸಭಾ ಅಂಗಣದ ವ್ಯವಸ್ಥೆಗಳು, ಇದನ್ನು ಹೇಗೆ ಮಾಡಿಕೊಂಡಿದ್ದೀರಿ? ಉಚ್ಚಿಲ ದಸರಾ ಅನ್ನೋದೇ ಒಂದು ವ್ಯವಸ್ಥಿತವಾದಂಥ ವ್ಯವಸ್ಥೆ. ಈಗಾಗಲೇ ನಾವೆಲ್ಲ ಏನೆಲ್ಲ ಕಾರ್ಯಕ್ರಮಗಳಿದೆ ಅದಕ್ಕೆಲ್ಲವೂ ನಾವು ಉಪಸಮಿತಿಗಳು ಅವರವರಿಗೆ ಜವಾಬ್ದಾರಿ ಕೊಟ್ಟು ಅದಕ್ಕೊಬ್ಬ ಪ್ರಮುಖರನ್ನು ನೇಮಿಸ್ತಿದೆ. ವಿಶೇಷವಾಗಿ ಅನ್ನ ಸಂತರ್ಪಣೆ ಈ ಕ್ಷೇತ್ರದಲ್ಲಿ ನಡೆಯುವಂಥ ಬಹುದೊಡ್ಡ ಕಾರ್ಯ. ಅದಕ್ಕಾಗಿ ಹರಿಯಪ್ಪ ಕೋಟೆನವರ ನೇತೃತ್ವದಲ್ಲಿ ಸಮಿತಿ ಇದೆ. ಆರ್ಥಿಕವಾಗಿ ಸುಮಾರು ಈ ದಸರಾ ಒಂದು 5 ಕೋಟಿಗೂ ಮಿಕ್ಕಿ ಹೆಚ್ಚಾಗಿ ನಮಗೆ ಖರ್ಚು ಬರ್ತದೆ 11 ದಿನಗಳ ಪರ್ಯಂತ. ಅದಕ್ಕೋಸ್ಕರ ಆರ್ಥಿಕ ಸಮಿತಿಯನ್ನು ಹರಿಯಪ್ಪ ಕೋಟೆನವರ ನೇತೃತ್ವದಲ್ಲಿ, ಸಾಂಸ್ಕೃತಿಕ ಸಮಿತಿ, ಉಪಸಮಿತಿಗಳು, ಸ್ವಯಂ ಸೇವಕರ ಸಮಿತಿ, ವಸ್ತು ಪ್ರದರ್ಶನ ಎಲ್ಲ ಒಂದೊಂದು ಹಂತಕ್ಕೂ ಒಂದೊಂದು ಸ್ವಯಂ ಸೇವಕರ ತಂಡವನ್ನು ಪಟ್ಟಿ ಮಾಡಿಕೊಂಡು ರೆಡಿ ಮಾಡಿದ್ದೇವೆ. ಅಲ್ಲಿ ಒಂದಷ್ಟು ಅನುಭವಿ ನಮ್ಮ ಸಮಾಜದ ಪ್ರಮುಖರು, ಇತರರು, ಸೇವಾಕಾಂಕ್ಷಿಗಳು ಎಲ್ಲರೂ ಬಂದು ನಮ್ಮೊಂದಿಗೆ ಸಹಕರಿಸ್ತಾರೆ. 3 ವರ್ಷ ಮಾತೆ ಮಹಾಲಕ್ಷ್ಮಿಯ ಕೃಪೆಯಿಂದ ಅದನ್ನು ಒಂದು ವ್ಯವಸ್ಥಿತ ರೀತಿಯಾಗಿ ಮಾಡಿದ್ದೇವೆ. ಈ ವರ್ಷ ಕೂಡ ನಮಗೆ ಹೆಮ್ಮೆ ಇದೆ. ಖಂಡಿತವಾಗಿಯೂ ತಾಯಿ ಮಹಾಲಕ್ಷ್ಮಿಯ ಕೃಪೆಯಿಂದ ನಮ್ಮ ಸಮಾಜದ ಎಲ್ಲರ ಸರ್ವರ ಸಹಕಾರದಿಂದ ಈ ಕ್ಷೇತ್ರಕ್ಕೆ ಬರುವ ನಮ್ಮ ಸಮಾಜದವರಲ್ಲದೆ ಈ ಕ್ಷೇತ್ರಕ್ಕೆ ಬರುವ ಎಲ್ಲ ಆಸ್ತಿಕ ಮಹಾಶಯರ ತನುಮನದನಗಳ ಕೃಪೆಯಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗ್ತದೆ ಅನ್ನುವಂಥ ವಿಶ್ವಾಸ ಖಂಡಿತ ನಮಗಿದೆ. ಮತ್ತು ಈಗ ಕಾಂಪಿಟೇಷನ್ ಆಗ್ತದೆ, ಮತ್ತು ಸಭಾ ಕಾರ್ಯಕ್ರಮ ಇದೆ, ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ. ಈ ವೇದಿಕೆಗಳು ಎಲ್ಲೆಲ್ಲ ಇವೆ? ವಿಶೇಷವಾಗಿ ನಮ್ಮದು ನಾಡೋಜ ಶಾಲಿನಿ ಜಿ ಶಂಕರ್ ಅವರ ವೇದಿಕೆಯಲ್ಲಿ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹೆಚ್ಚಿನದ್ದೆಲ್ಲ ಅಲ್ಲೇ ಜರುಗತ್ತೆ. ಅದರ ಎದುರು ಭಾಗದಲ್ಲಿ ನಾವು ನವ ದೇವಿಯರನ್ನು ಪ್ರತಿಷ್ಠೆ ಮಾಡ್ತೇವೆ. ವಿಶೇಷವಾಗಿ ಈ ಬಾರಿ ದೇವಸ್ಥಾನದ ಮುಂಭಾಗವನ್ನು ವಿಶೇಷ ಒಂದು ವೇದಿಕೆಯನ್ನು ಕೂಡ ನಾವು ನಿರ್ಮಾಣ ಮಾಡಿದ್ವಿ. ಯಾಕೆಂದರೆ ಈ ಕಾರ್ಯಕ್ರಮದ ಒಟ್ಟು 11 ದಿನಗಳಲ್ಲಿ 3 ದಿನಗಳ ಕಾಲ ರಾತ್ರಿ ನಾಟಕದ ಒಂದು ಕಾರ್ಯಕ್ರಮ ಇದೆ. ಆ ನಾಟಕವನ್ನು ಇಲ್ಲಿ ನಾವು ಮಾಡಿದರೆ ಸ್ವಲ್ಪ ದೇವರನ್ನು ಇಡುವುದರಿಂದ ನಮಗೆ ಸಮಸ್ಯೆ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಆ ವೇದಿಕೆಯಲ್ಲಿ ಆ ನಾಟಕಗಳನ್ನು ಮಾಡ್ತೇವೆ. ಅದೇ ವೇದಿಕೆಯ ಮುಂಭಾಗದಲ್ಲಿ ಕೂಡ ನಾವು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಕುಸ್ತಿಯನ್ನು ಕೂಡ ಇಲ್ಲೇ ಆಯೋಜನೆ ಮಾಡಿದ್ದೇವೆ. ಯಾಕೆಂದರೆ ಕಳೆದ ಬಾರಿ ನಾವು ಸರಸ್ವತಿ ಮಂದಿರದ ಮೈದಾನದಲ್ಲಿ ಮಾಡಿದ್ದೀವಿ. ಈ ಬಾರಿ ಅದನ್ನು ಮಂಗಳೂರು ಕಡೆಯಿಂದ ಬರುವಂಥ ವಾಹನಗಳ ಪಾರ್ಕಿಂಗ್ ಆಗಿ ಆ ವ್ಯವಸ್ಥೆಯಲ್ಲಿ ಮೀಸಲಿರಿಸಿದ್ದೇವೆ. ಆದ್ದರಿಂದ ಬೇರೆ ಬೇರೆ ಹಂತಗಳಲ್ಲಿ ನಮ್ಮ ಮಹಾಲಕ್ಷ್ಮಿ ಸಭಾಭವನದ 2 ಹಾಲುಗಳಲ್ಲಿ ನಿತ್ಯ ಅನ್ನ ಸಂತರ್ಪಣೆ ಬಫೆ ವ್ಯವಸ್ಥೆ ಆಗ್ತದೆ. ನಮ್ಮ ದೇವಸ್ಥಾನದಲ್ಲಿರುವ ನಿತ್ಯ ಅನ್ನ ಛತ್ರದಲ್ಲಿ ಎಲೆ ಊಟದ ವ್ಯವಸ್ಥೆ ಇರ್ತದೆ. ಆ ರೀತಿ ಎಲ್ಲ ವ್ಯವಸ್ಥೆಗಳನ್ನು ನಾವು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ತೇವೆ. ದೇವರು, ಭಕ್ತಿ, ಧಾರ್ಮಿಕತೆ ಎನ್ನುವುದರ ಕುರಿತಾಗಿ ನಮ್ಮ ಹಿರಿಯರಿಗಿದ್ದಷ್ಟು ಒಂದು ಆಸಕ್ತಿ ಇದೆಲ್ಲ ಈಗಿನ ಒಂದು ತಲೆಮಾರಿಗೆ ಸ್ವಲ್ಪ ಕಡಿಮೆ ಆಗ್ತಾ ಬರ್ತಾ ಇದೆ ಅಂತ ಒಂದು ಮಾತುಂಟು. ಅದರಲ್ಲಿ ಕೂಡ ಕಿರಿಯರು, ಯುವಕರೆಲ್ಲ ಹೆಚ್ಚು ಆ ಕಡೆಗೆ ಆಕರ್ಷಿತರಾಗೋದು ಕಮ್ಮಿ. ಹಾಗಾಗಿ ಅವರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಖಂಡಿತ ನಮ್ಮ ಸಮಾಜ, ಮೊಗವೀರ ಸಮಾಜ ಈ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಬಿಟ್ಟು ಕಾಸರಗೋಡಿನ ಉಪ್ಪಳದಿಂದ ಈ ಶಿರೂರುವರೆಗಿಂದ ಪಸರಿಸಿದಂಥ ಕರಾವಳಿ ತೀರದಲ್ಲಿರುವಂಥ ಜನಾಂಗ ನಮ್ಮದು. ವಿಶೇಷವಾಗಿ ನಮ್ಮ ಸಮಾಜದ ಗೌರವಾನ್ವಿತರು, ಎಂದೆಂದಿಗೂ ಮರೆಯದ ನಕ್ಷತ್ರ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಉದ್ಯಾವರದ ಸದಿಯ ಸಾಹುಕಾರರು ನೀಡಿದಂಥ ಈ ಒಂದು ಜಾಗದಲ್ಲಿ ನಮ್ಮ ಮಾತೆ ಮಹಾಲಕ್ಷ್ಮಿಯನ್ನು ಪ್ರತಿಷ್ಠಾಪಿಸಿದ ದಿನದಿಂದ ನಮ್ಮ ಹಿರಿಯ ತಲೆಮಾರುಗಳಿಂದ ಯಾವ ರೀತಿಯಾಗಿ ನಾವು ನಡೆಸಿಕೊಂಡು ಬಂದಿದ್ದೇವೆ, ನಮ್ಮ ಕಿರಿಯರು ಕೂಡ. ಯಾಕಂದರೆ ನಮ್ಮ ಸಮಾಜ ಅಂತಿಂಥದ್ದಲ್ಲ. ನಮ್ಮ ಯಾವುದೇ ಈಗ ನಾನು ಈ ಕ್ಷೇತ್ರದಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೇನೆ ಅಂತ ಹೇಳಿಕ್ಕಿದ್ರೆ ಅದು ನಾನು ಬಂದದ್ದಲ್ಲ. ನನ್ನ ಗ್ರಾಮ ಸಭೆ ಮಟ್ಟು ಮೊಗವೀರ ಗ್ರಾಮ ಸಭೆ. ಆ ಗ್ರಾಮ ಸಭೆಯಿಂದಲೇ ನಾನು ನೇರ ಬರಲಿಕ್ಕೆ ಆಗಿದ್ದಿಲ್ಲ. ನನ್ನನ್ನು ನನ್ನ ಸಂಯುಕ್ತ ಸಭೆ ಹೆಜಮಾಡಿ 7 ಮೊಗವೀರ ಸಭೆಗೆ ಕಳಿಸಿಕೊಡ್ಬೇಕು. ಆ 7 ಮೊಗವೀರ ಸಭೆಯಿಂದ ಒಂದು ಪ್ರತಿನಿಧಿ, ನಮ್ಮ 7 ಗ್ರಾಮ ಸಭೆಯಿಂದ ನಾನು ಒಂದು ಪ್ರತಿನಿಧಿಯಾಗಿ ನಮ್ಮ ದಕ್ಷಿಣ ಕನ್ನಡಕ್ಕೆ ಮೊಗವೀರ ಮಹಾಜನ ಸಂಘಕ್ಕೆ ಬರಬೇಕು. ಈ ರೀತಿಯ ಕಟ್ಟಳೆ ಇಂದು ನಿನ್ನೆದಲ್ಲ, ನಮ್ಮ ಪೂರ್ವಿಕರಿಂದ ನಡೆದು ಬಂದಂಥದ್ದು. ನಮ್ಮ
ಸಂಘಟನೆ, ಸಂಸ್ಕೃತಿ, ನಮ್ಮ ಆಚಾರ ವಿಚಾರಗಳಿಂದ ಇವತ್ತಿಗೂ ಈ ಕ್ಷೇತ್ರ ಭದ್ರವಾಗಿದೆ. ಮುಂದಿನ ಯಾವತ್ತಿನವರೆಗೂ ಮೊಗವೀರ ಸಮಾಜದ ಕಟ್ಟುಕಟ್ಟಳೆಗಳು ಈ ಸಮಾಜದಲ್ಲಿ ನಡೆದು ಬರ್ತದೆ, ಅದುವರೆಗೆ ಕೂಡ ನಮ್ಮ ಹಿರಿಯರು ಕಿರಿಯರು ಎಲ್ಲ ಒಟ್ಟಾಗಿ ಈ ಕ್ಷೇತ್ರದ ಸಮಗ್ರ ಕೆಲಸಕ್ಕೆ ನಾವೆಲ್ಲರೂ ಕಟಿಬದ್ಧರಾಗಿದ್ದೇವೆ. ಭಾಳ ಒಳ್ಳೆಯ ಮಾತು ಹೇಳಿದಿರಿ. ಮಟ್ಟೂರಿನಿಂದ ಬಂದು ಈ ಮಟ್ಟಕ್ಕೆ ಏರಿದ್ದೀರಿ. ಈಗ ಇಡೀ ಸಮಗ್ರ ಮಹಾಸಭಾದ ಕಾರ್ಯದರ್ಶಿಗಳಾಗಿದ್ದೀರಿ. ಯುವಕರ ಹೊಸ ಬಿಸಿ ರಕ್ತಗಳೆಲ್ಲ ಇದ್ದಾಗ ಮಾತ್ರ ಬಹುಶಃ ಇಂತಹ ಸಂಘಟನೆಗಳು ಕೆಲಸ ಮಾಡಲಿಕ್ಕೆ ಸಾಧ್ಯ. ಆ ನೆಲೆಯಲ್ಲಿ ನೀವು ಇನ್ನಷ್ಟು ಸೇವೆಯನ್ನು ಮಾಡೋದ್ರ ಮುಖಾಂತರ ಕ್ಷೇತ್ರಕ್ಕೆ ಒಳ್ಳೆಯ ಹೆಸರನ್ನು ತಂದುಕೊಡಿ ಮತ್ತು ಹೆಚ್ಚಿನ ಜನರನ್ನು ಎಲ್ಲ ಒಟ್ಟುಗೂಡಿಸಿಕೊಂಡು ಈ ಉತ್ಸವ ವರ್ಷದಿಂದ ವರ್ಷಕ್ಕೆ ಅಭಿವೃದ್ಧಿಶೀಲವಾಗಿ ನಡೆಯುವ ಹಾಗೆ ಆ ದೇವಿಯ ಅನುಗ್ರಹ ಇರಲಿ ಅಂತ ಪ್ರಾರ್ಥನೆ ಮಾಡ್ತೇವೆ. ನಮಸ್ಕಾರ. ವೀಕ್ಷಕರೇ, ಮಹಿಳೆಯರು ಬಹಳ ಉತ್ಸಾಹದಿಂದ ಉಚ್ಚಿಲ ದಸರಾದಲ್ಲಿ ತಮ್ಮ ಯೋಗದಾನವನ್ನು ನೀಡ್ತಾ ಇದ್ದಾರೆ. ನನ್ನ ಜೊತೆ ಈಗ ಬೆಂಗಳೂರಿನಲ್ಲಿ ಇದ್ದುಕೊಂಡು ಈಗ ಇದರಲ್ಲಿ ಈ ಒಂದು ಸಮಿತಿಯಲ್ಲಿ ಸೇರಿಕೊಂಡು ಬಹಳ ಚುರುಕಿನಿಂದ ಕೆಲಸ ಮಾಡಲಿಕ್ಕೆ ಬಂದಿರುವಂತಹ ಸಂಧ್ಯಾದೀಪ ಸುನೀಲ್ ಅವರಿದ್ದಾರೆ. ಅವರು ಸಮಗ್ರ ಈ ದಸರಾ ಉತ್ಸವ ಸಮಿತಿಯ ಮಹಿಳಾ ವಿಭಾಗದ ಸಂಚಾಲಕಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಏನು ಅನಿಸಿದೆ ಅಮ್ಮ ನಿಮಗೆ? ಅದೇ ಈ ವರ್ಷ ನಾನು ದಸರಾ ಸಮಿತಿಯ ಪರವಾಗಿ ಮಹಿಳಾ ಸಂಘ ಸಂಚಾಲಕರಾಗಿ ನಾನು ಈ ಸಲ ನಾನು ಇಲ್ಲಿ ಬಂದಿದ್ದೇನೆ. ಹಾಗೆ ನಾನೀಗ ಹೇಳುವುದೇನಂತೇಳಿದರೆ, ನಮ್ಮ ಸಮಾಜದ ಇಡೀ ಹೆಂಗಸರು, ಎಲ್ಲ ಹೆಂಗಸರಾಗಲಿ, ಪರ ಊರಿನಲ್ಲಿರುವವರು, ಪರ ದೇಶದಲ್ಲಿರುವವರು ಎಲ್ಲರಿಗೂ ಸಹ ನಾನೊಂದು ಇನ್ವಿಟೇಷನ್ ಮಾಡ್ತಾಯಿದ್ದೇನೆ. ಎಲ್ಲರೂ ಬರಬೇಕು, ನಮ್ಮ ಈ ದಸರಾದ ಈ ಉಚ್ಚಿಲ ಉತ್ಸವವನ್ನು ಒಳ್ಳೆಯ ರೀತಿಯಲ್ಲಿ ಮಾಡಿ ತೋರಿಸ್ಬೇಕು ಅಂತ ಹೇಳಿ ನಾನೆಲ್ಲರನ್ನು ಸಹ ಕರೀಲಿಕ್ಕೆ ನಾನು ಇಷ್ಟಪಡ್ತೀನಿ. ಭಾಳ ಸಂತೋಷ. ಈಗ 3 ವರ್ಷಗಳಿಂದ ಇಲ್ಲಿ ನಡೀತಾ ಇತ್ತು ಹಿಂದೆ, ಆಗ ನೀವು ಬಂದದ್ದುಂಟಾ? ಹೌದು, ಬಂದಿದ್ದೇನೆ. ನಾನು ಲಾಸ್ಟ್ ಇಯರ್ ಸಹ ಬಂದಿದ್ದೇನೆ, ಅದೇ ಮುಂದೆ ವರ್ಷದಲ್ಲಿ ಸಹ ಬಂದಿದ್ದೇನೆ. ಈ ಸಲ ಗಂಗಾ ಆರತಿ ಎಲ್ಲ ತುಂಬ ವಿಶೇಷ ರೀತಿಯಿಂದ ಕಾಶಿಯಿಂದಲೇ ಬಂದು ಎಲ್ಲ ಮಾಡೋರಿದ್ದಾರೆ. ಹಾಗೆ ಅದೊಂದು ಒಳ್ಳೆಯ ವಿಷಯ ಅಂತ ನಾನು ಹೇಳ್ಬೋದು. ಎಲ್ಲರೂ ಬಂದು ಈ ನಮ್ಮ ಉತ್ಸವವನ್ನು ತುಂಬ ಚೆಂದ ಕಾಣಿಸಬೇಕು ಅಂತೇಳಿ ಎಲ್ಲರ ಹತ್ರ ನಾನು ಹೇಳಿಕೊಡ್ತೇನೆ. ಭಾಳ ಸಂತೋಷ, ತುಂಬ ಧನ್ಯವಾದಗಳು. ಕೇಳಿದ್ರಲ್ಲ, ಸಂಧ್ಯಾದೀಪ ಅವರು ಬಹಳ ಚೆನ್ನಾಗಿ ನೋಡಿ, ಅವರು ಬೆಂಗಳೂರಿನಲ್ಲಿದ್ದುಕೊಂಡು ಇಲ್ಲಿ ಮಂಗಳೂರಿನವರು ಹೌದು, ಆದರೆ ವೀಕ್ಷಕರಾಗಿ ಬರ್ತಾ ಇದ್ದವರು ಈಗ ಸಮಿತಿಯಲ್ಲಿ ಸೇರಿಕೊಂಡು ನಿಮ್ಮನ್ನು ಕೂಡ ಕರೀತಾ ಇದ್ದಾರೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಿಮ್ಮನ್ನೆಲ್ಲ ನೋಡಿಕೊಳ್ಳಲಿಕ್ಕೆ ಇಲ್ಲಿ ಮಹಿಳೆಯರು ದೊಡ್ಡ ಒಂದು ತಂಡವೇ ಇದೆ. ಹಾಗಾಗಿ ಎಲ್ಲರೂ ಕೂಡ ಸೇರಿಕೊಂಡು ಈ ಉತ್ಸವವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡೋಣ. ನಮಸ್ಕಾರ. ವೀಕ್ಷಕರು ನೋಡಿದ್ರಲ್ಲ, ಭಾಳ ವಿಶೇಷವಾಗಿ ಸಂಭ್ರಮದಲ್ಲಿ ನಡೆಯುತ್ತಿರುವಂತಹ ಮಹಾಲಕ್ಷ್ಮಿ ಕ್ಷೇತ್ರದ ದಸರಾ ಉತ್ಸವ ಬಹುಶಃ ಈ ಶತಮಾನದಲ್ಲಿ ಅತ್ಯಂತ ಅದ್ಭುತವಾದಂತಹ ಉತ್ಸವಗಳಲ್ಲಿ ಇದು ಕೂಡ ಒಂದು ಎನ್ನುವ ಹಾಗೆ ಇತಿಹಾಸಕ್ಕೆ ದಾಖಲಾಗುವಂಥ ಎಲ್ಲ ಸಂಗತಿಗಳನ್ನು ಕೂಡ ನಾವಿಲ್ಲಿ ಕಾಣುತ್ತೇವೆ. ಪ್ರತಿ ವರ್ಷ ಕೂಡ ವರ್ಷದಿಂದ ವರ್ಷಕ್ಕೆ ಬಹಳ ಅತ್ಯುತ್ಕೃಷ್ಟ ರೀತಿಯಲ್ಲಿ ನಡೆಯುತ್ತಾ ಇರುವಂಥದ್ದು ಮತ್ತು ಬಹಳ ಶಿಸ್ತುಬದ್ಧವಾಗಿ ನಡೆಯುವಂಥದ್ದು. ಮೊಗವೀರ ಮಹಾಜನ ಸಂಘದ ಎಲ್ಲ ಸದಸ್ಯರು ಕೂಡ ಕಾರ್ಯಕರ್ತರ ರೂಪದಲ್ಲಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು, ರಾಜಕೀಯ ವ್ಯಕ್ತಿಗಳು ಎಲ್ಲ ಬರ್ತಾ ಇದ್ದಾರೆ. ಉದ್ಘಾಟನೆಗೊಂಡು ಇಲ್ಲಿಯವರೆಗೆ ಪ್ರತಿ ದಿವಸ ಕೂಡ ಧಾರ್ಮಿಕ ಸಭಾ ಕಾರ್ಯಕ್ರಮ, ದೊಡ್ಡ ದೊಡ್ಡ ಗಣ್ಯರು, ರಾಜಕೀಯ, ಧಾರ್ಮಿಕ, ಸಾಂಸ್ಕೃತಿಕ, ಸಾಮಾಜಿಕ ಕ್ಷೇತ್ರದ ವಿಶೇಷ ಗಣ್ಯರೆಲ್ಲ ಇದರಲ್ಲಿ ಭಾಗವಹಿಸಿ ಬಹಳ ಅತ್ಯುತ್ತಮವಾದಂಥ ರೀತಿಯಲ್ಲಿ ಉಚ್ಚಿಲದ ದಸರಾ ಉತ್ಸವ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಒಂದು ರೀತಿಯ ಸ್ಪರ್ಧಾತ್ಮಕವಾದಂಥ ರೀತಿಯಲ್ಲಿ ಇಲ್ಲಿ ಆಸುಪಾಸಿನ ಎಲ್ಲ ದಸರಾ ಉತ್ಸವಗಳ ಒಂದು ಪಟ್ಟಿಯಲ್ಲಿ ಬಂದರೆ ಇದು ಮುಂಚೂಣಿಯಲ್ಲಿ ನಿಲ್ತದೋ ಏನೋ ಎನ್ನುವ ರೀತಿಯಲ್ಲಿ ಆಗ್ತಾ ಇರುವಂಥದ್ದು. ನಾಡೋಜ ಜಿ ಶಂಕರ್ ಅವರ ಒಂದು ನೇತೃತ್ವದಲ್ಲಿ ನಡೀತಾ ಇರತಕ್ಕಂತಹ ಈ ಒಂದು ಉತ್ಸವ, ಅವರ ಒಂದು ನೇತೃತ್ವವನ್ನು ಎಲ್ಲರೂ ಕೂಡ ಬಹಳ ವಿಧೇಯತೆಯನ್ನು ಅಂಗೀಕರಿಸಿ ಅವರ ಸೂಚನೆ ಹಾಗೆ ಎಲ್ಲವೂ ಕೂಡ ನಡೀತಾ ಇರುವಂಥದ್ದು. ಮತ್ತು ಪ್ರತಿಯೊಂದು ವಿಭಾಗಕ್ಕೂ ಆ ಒಂದು ಕ್ಷೇತ್ರದಲ್ಲಿ ಪಳಗಿದಂತಹ ವ್ಯಕ್ತಿಗಳನ್ನೇ ಅದಕ್ಕೆ ಮುಖ್ಯಸ್ಥರನ್ನಾಗಿ ಮಾಡಿ ನಮ್ಮ ನಾಡಿನಾದ್ಯಂತ ಖ್ಯಾತರಾಗಿರತಕ್ಕಂತಹ ವ್ಯಕ್ತಿಗಳನ್ನು, ಕಲಾವಿದರನ್ನೆಲ್ಲ ತರಿಸಿ ಈ ಕಾರ್ಯಕ್ರಮವನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಆಯೋಜಿಸಿದ್ದಾರೆ. ಹಾಗಾಗಿ ಪ್ರತಿ ದಿವಸ ಕೂಡ ಯಾವುದೇ ರೀತಿಯ ಕುಂದುಕೊರತೆಯನ್ನು ನಮಗೆ ಕಾಣಲಿಕ್ಕೆ ಸಾಧ್ಯ ಇಲ್ಲದ ರೀತಿಯಲ್ಲಿ ಉಚ್ಚಿಲ ದಸರಾ ಆಗ್ತಾ ಇರುವಂಥದ್ದು ಒಂದು ಸಂತೋಷದ ಸಂಗತಿ. ಹಾಗಾಗಿ ನೋಡಿದಂತಹ ನೀವು ಇದನ್ನೆಲ್ಲ ಕಣ್ತುಂಬಿಕೊಂಡಿದ್ದೀರಿ. ನವದುರ್ಗಾರಾಧನೆಯನ್ನು ಮಾಡುವ ಮೂಲಕವಾಗಿ ನಾವು ಒಂದು ರೀತಿಯಲ್ಲಿ ಆನಂದದ ಅನುಭೂತಿಯನ್ನು ಪಡೆದಿದ್ದೇವೆ ಅಂತ ತಿಳಿಬೋದು. ಎಲ್ಲರಿಗೂ ಕೂಡ ಆ ಮಾತೆ ಮಹಾಲಕ್ಷ್ಮಿ ಸಂಪತ್ತನ್ನು, ಸಮೃದ್ಧಿಯನ್ನು, ಸೌಭಾಗ್ಯವನ್ನು ಹಾಗೆ ಆರೋಗ್ಯವನ್ನು ದಯಪಾಲಿಸಿ ಅಂತ ನಾವೆಲ್ಲ ಪ್ರಾರ್ಥನೆ ಮಾಡೋಣ. ಇದುವರೆಗೆ ನೀವು ನೋಡಿದ್ದು ಅಸ್ತ್ರ ಗ್ರೂಪ್ ದಸರಾ ಸಂಭ್ರಮ, ಪವರ್ಡ್ ಬೈ ಲ್ಯಾಂಡ್ ಟ್ರೇಡ್ಸ್ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್. ಉಡುಪಿ ಉಚ್ಚಿಲದ ದಸರಾ ಸಂಭ್ರಮವನ್ನು ಸವಿದಿದ್ದೀರಿ. ಮುಂದಿನ ಕಾರ್ಯಕ್ರಮದಲ್ಲಿ
ಇನ್ನೊಂದು ದೇವಸ್ಥಾನದ ನವರಾತ್ರಿಯ ವೈಭವವನ್ನು ನೋಡೋಣ. ನಮಸ್ಕಾರ. ಸುಮನಸ ವಂದಿತ ಸುಂದರಿ ಮಾಧವಿ ಚಂದ್ರ ಸಹೋದರಿ ಹೇಮಮಯಿ ಮುನಿಗಣ ವಂದಿತ ಮೋಕ್ಷ